ಎರಡು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಪೂರ್ತಿ ಅಂದರೆ ಬಾಲ್ಯವಾಗ ಮತ್ತೆ ಹೋಗ್ಕೋಬೇಕು ಅಂತ ಸವಿವರವಾಗಿ ತಿಳಿಸ್ಕೊಡ್ತಾರೆ. ಎಲ್ಲರೂ ಸಾವಧಾನವಾಗಿ ಕೇಳಬೇಕು ಅಂತ ಕೇಳ್ಕೊಳ್ತಾರೆ. ಎಲ್ಲರಿಗೂ ಬೆಳಗಿನ ಶುಭೋದಯ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಹಾಗೂ ಇವತ್ತಿನ ಮುಖ್ಯ ಕೇಂದ್ರ ಬಿಂದು ನೀವುಗಳೇ ನನಗೆ. ಸೊ ನೀವಿಲ್ಲದೆ ನಾವು ಕಾರ್ಯಕ್ರಮ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅರಿವನ್ನ ನೀಡೋದು. ಹಾಗಿದ್ರೆ ನಮಗೆ ಅರಿವಿಲ್ವಾ? ಖಂಡಿತ ನೀವು ತುಂಬಾ ತಿಳ್ಕೊಂಡಿದ್ದೀರಾ. ಆದ್ರೆ ಇನ್ನೂ ಕೆಲವು ಅಂಶಗಳನ್ನ ನಾವು ಸೇರಿಸ್ಕೊಟ್ರೆ ಆ ಒಂದು ನಾವು ಎಲ್ಲರೂ ಹೋರಾಡ್ತಿರೋದು ಒಂದೇ ಉದ್ದೇಶ, ಮಕ್ಕಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಹೇಳ್ಬಿಟ್ಟು. ಆ ಕಾರಣಕ್ಕೆ ಎಲ್ಲರೂ ಕೂಡ ಕೈ ಸೇರಿದ್ರೆ, ಎಲ್ಲರೂ ಒಗ್ಗೂಡಿದ್ರೆ ಇನ್ನೂ ಒಂದಷ್ಟು ಮಕ್ಕಳನ್ನ ನಾವು ಸೇವ್ ಮಾಡಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಯಕ್ರಮಗಳನ್ನ ನಾನು ಮೇಡಮ್ಗೆ ಕೇಳಿದೆ. ನಾವು ಒಂದು 5-6 ತಾಲೂಕುಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಒಂದು ಬ್ಯಾಚು ನಮ್ಮ ಈ ರೀತಿ ವಾರ್ಡನ್ಸ್, ಆಶಾ ಕಾರ್ಯಕರ್ತೆಯರು ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯವರು, ಹಾಗೆ ಪ್ರತಿಯೊಬ್ಬರಿಗೂ ಕೊಟ್ಟು ನಂತರ ಅಂಗನವಾಡಿಯವರಿಗೆ, ಅದಾದ್ಮೇಲೆ ಸಾರ್ವಜನಿಕರಿಗೆ ಕೊಡ್ಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಕಾರಣ ಉದ್ದೇಶ ಇಷ್ಟೇ. ಈಗ ಪೋಕ್ಸೋ ಕಾಯ್ದೆ ಅಂದ್ರೆ ಎಲ್ರಿಗೂ ಗೊತ್ತು. 18 ವರ್ಷದ ಒಳಗಿನ ಹೆಣ್ಣು ಮಗು ಇರ್ಬೋದು ಅಥವಾ ಗಂಡು ಮಗು ಇರ್ಬೋದು, ಅಂತ ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯ. ಆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಮಗು ಯಾವಿರುತ್ತೆ, 18 ವರ್ಷದ ಒಳಗಿರುವಂತಹ ಮಕ್ಕಳಿಗೋಸ್ಕರ ಇರುವ ಕಾನೂನೇ ಪೋಕ್ಸೋ ಕಾಯ್ದೆ 2012. ಈ ಪೋಕ್ಸೋ ಕಾಯ್ದೆ ಫಸ್ಟ್ ಇರ್ಲಿಲ್ವಾ? ಖಂಡಿತ ಇತ್ತು. ಫಸ್ಟ್ ಅಬ್ಯೂಸ್ ಆಗ್ತಿರೋ ಮಕ್ಕಳು ಖಂಡಿತ ಆಗ್ತಾ ಇದ್ರು. ಆಗ ಕೇವಲ ಈ ರೀತಿ ಸಪರೇಟ್ ನ್ಯಾಯಾಲಯ ಇರಲಿಲ್ಲ. ಮಾಮೂಲಿ ಬೇರೆ ಕೋರ್ಟಲ್ಲಿ ಹೇಗೆ ನಡೆಯುತ್ತೆ ಅದೇ ರೀತಿ ಪೋಕ್ಸೋ ಕೇಸಲ್ಲಿ ಮಕ್ಕಳ ನ್ಯಾಯ ಅಲ್ಲಿ ಮಾಡ್ತಾ ಇದ್ರು. ಇದಾದ ನಂತರ ಸ್ವಲ್ಪ ದಿನ ನಾವು ನಮ್ಮಲ್ಲಿ ಸ್ವಲ್ಪ ಪೋಕ್ಸೋ ಕಾಯ್ದೆ ಅಷ್ಟು ಕ್ರೂರತೆಯನ್ನು ಪಡೆದಿಲ್ಲ. ಆದ್ರೆ ನಾರ್ತ್ ಇಂಡಿಯಾದೆಲ್ಲ ತುಂಬಾ ಕ್ರೂರವಾಗಿ ಮನೆಗೆ ಹೋಗಿ ಹೆಣ್ಣು ಮಕ್ಕಳನ್ನ ಹೊಡೆದು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಕಾನೂನು ಕಠಿಣ ಆಗ್ಬೇಕು ಅಂತ ಹೇಳಿ ಇದಕ್ಕೆ ಅಂತ ಒಂದು ವಿಶೇಷ ನ್ಯಾಯಾಲಯವನ್ನ ಮಾಡ್ಬೇಕು ಅಂತ ಹೇಳಿ ಒಬ್ಬ ವಿಶೇಷ ನ್ಯಾಯಾಲಯ ಮಾಡಿ, ವಿಶೇಷವಾಗಿ ಅಲ್ಲಿಗೆ ಸಪರೇಟ್ ನ್ಯಾಯಾಧೀಶರನ್ನ ನೇಮಕ ಮಾಡಿ, ಅಲ್ಲಿಗೆ ವಿಶೇಷ ಸರ್ಕಾರಿ ಮಕ್ಕಳಿಗೆ ಸಮಯ ಕೊಟ್ಟಿದ್ದೀರಾ? ದೇವರಾಣೆ ಕೊಟ್ಟಿಲ್ಲ ಮೇಡಮ್. ಅವ್ರು ಏನ್ ಕೆಲಸದಲ್ಲಿ ಕೊಡ್ತೀನಿ, ನನ್ನ ಹತ್ರ ಬರ್ತಾರೆ ದಿನ ಬೆಳಗ್ಗೆ. ನಾನು 5 ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡಿ ನಾನು ಕೋರ್ಟ್ ಒಳಗೆ ಹೋಗೋದು. ಬೆಳಗ್ಗೆ 9 ಗಂಟೆಗೆ ನಾನು ಕೋರ್ಟ್ ಚೇಂಬರ್ ಅಲ್ಲಿ ಯೂಸ್ ಮಾಡ್ತಾರೆ. ಒಂದು ಮಗುವಿಗೆ ಮೊಬೈಲ್ ಅನ್ನ ಕೊಟ್ಟಾಗ ನನ್ನ ಮಗಳು ಆ ಮೊಬೈಲ್ ಅಲ್ಲಿ ಏನು ಮಾಡ್ತಾಳೆ ಅಂತ ಒಂದು ನೋಡ್ಬೋದಲ್ಲ ತಾಯಿ ಆಗೋದು. ಬೆಳಗಿಂದ ಸಾಯಂಕಾಲದವರೆಗೂ ಆ ಮಗು ಎಲ್ಲಿ ಹೋಗುತ್ತೆ? ಕಾಲೇಜ್ ಒಳಗಾಗೋದು. ಒಂದು 2 ಮಕ್ಕಳನ್ನ ಕಾಪಾಡ್ಬೋದಾ? ಒಬ್ಬೊಬ್ರು 2 ಮಕ್ಕಳು ಅಂದ್ರೆ ಎಷ್ಟು ಜನ ಮಕ್ಕಳನ್ನ ಕಾಪಾಡ್ಬೋದು ನಾವು? ಅಂದ್ರೆ ತಂದೆ ತಾಯಿಯಾದವರು ಮಗುವಿನ ಬಗ್ಗೆ ಗಮನವನ್ನು ಹರಿಸಿದಾಗ ಆ ಮಗುವಿಗೆ ನೋಡ್ತಾಳೆ, ಏನು ಮಾಡ್ತಾಳೆ ನೋಡೋದಿಲ್ಲ. ಈ ಏಜ್ ಏನಿದೆ ನಾವು ಹೇಳ್ತೀವಿ 11ರಿಂದ 18 ವರ್ಷ ಆಸುಪಾಸು 19 ಒಂದು ರೀತಿಯ ಎಲ್ರಿಗೂ ಕೂಡ ಶಾಲೆಗಳಲ್ಲಿ ಉಪನ್ಯಾಸಕರಿಂದ, ಶಿಕ್ಷಕರಿಂದ ಮಕ್ಕಳ ಮೇಲೆ ದೌರ್ಜನ್ಯ ನಡೆಯುತ್ತೆ. ಒಪ್ಕೊಳ್ತೀರಾ? ಅದನ್ನ ಯಾಕೆ ಆಚೆ ಬರೋದಿಲ್ಲ? ಅಲ್ಲಲ್ಲೇ ಮುಚ್ಚಾಕ್ತಾರೆ. ಹೌದಾ? ಹೇಳಿ ಸರ್, ಹೇಳ್ಬೋದು ಯಾರು? ಮರ್ಯಾದೆ, ಶಾಲೆಯ ಪ್ರತಿಷ್ಠೆ, ಊರಿನ ಗ್ರಾಮ ಪಂಚಾಯತಿಯವರ ಪ್ರತಿಷ್ಠೆ. ಆ ದೇವಸ್ಥಾನದಲ್ಲಿ ನಮ್ಮ ಮಕ್ಕಳು ಕಲಿತು ನಾಳೆ ಒಳ್ಳೆಯ ಹುದ್ದೆಗಳನ್ನ ಹೊಂದಬೇಕು ಅಂತ ಕಳಿಸ್ತೀವಿ. ಆದ್ರೆ ಅಲ್ಲಿಯ ಶಿಕ್ಷಕರೇ ಮಕ್ಕಳನ್ನ ಕರೆದು ಅವ್ರನ್ನ ಬೋರ್ಡ್ ಮೇಲೆ ಬರಿ ಅನ್ನೋದು, ಅವರ ಜೊತೆ ಕೆಟ್ಟದಾಗ ನಡ್ಕೊಳ್ಳೋದು, ಆಮೇಲೆ ಕರೆದು ಬೋರ್ಡ್ ಹಿಂದೆ ಆ ಮಕ್ಕಳ ಜೊತೆ ದೌರ್ಜನ್ಯವನ್ನ ಮಾಡೋದು. ಈ ರೀತಿ ಅನೇಕ ಕಾರ್ಯಕ್ರಮ, ನಾನು ಶಿಕ್ಷಕರಿಗಾಗಿ ಒಂದು ಕಾರ್ಯಕ್ರಮ ಅಂತ ಕೂಡ ಈಗ ಆನ್ಲೈನ್ ಅಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಗೆ ನಾನು ಎಲ್ಲಾ ಸ್ಕೂಲ್ ಶಿಕ್ಷಕರುಗಳನ್ನು ಕೂಡ ಸೇರಿಸಿ ಒಂದು ಕಾರ್ಯಕ್ರಮವನ್ನ ಮಾಡಿದ್ದೀನಿ ನಮ್ಮ ತುಮಕೂರಿನಲ್ಲಿ. ಯಾಕೆ ಅಂದ್ರೆ ಈ ರೀತಿ ನಡೆಯುವಂತಹ ಘಟನೆಗಳನ್ನ ತಪ್ಪಿಸ್ಬೇಕು. ಶಿಕ್ಷಕರಿಗೆ ಗೊತ್ತಿಲ್ಲ ಈ ರೀತಿ ಮಾಡಿದ್ರೆ ನನ್ನ ಹೆಸರು ಆಚೆ ಬರಲ್ಲ ಅಂತ. ಪೋಕ್ಸೋ ಕಾಯ್ದೆಯಲ್ಲಿ ಶಿಕ್ಷೆ ತುಂಬಾ ಕಠಿಣವಾಗಿದೆ. ಪೋಕ್ಸೋ ಕಾಯ್ದೆ 2020 ಅಮೆಂಡ್ಮೆಂಟ್ ಆಗಿದೆ, ತಿದ್ದುಪಡಿ. ದೊಡ್ಡವರೇ ಹೇಳಿದ್ದಾರೆ, ಕೋರ್ಟ್ವರೆಗೂ ಹೋಗ್ಬೇಡಪ್ಪ, ಇಲ್ಲೇ ತೀರ್ಮಾನ ಮಾಡ್ಕೊಳ್ತೀವಿ. ಕೇಸ್ ಯಾಕೆ ಕೊಟ್ಟೆ ನೀನು? ಮನೇಲಿ ಫೋರ್ಸ್ ಮಾಡಿದ್ರು ಮೇಡಮ್, ಅದಕ್ಕೆ ಕೊಟ್ಟಿದ್ದೆ. ಈಗ ವಾಪಸ್ ತಗೊಂಡು ಕೇಸ್ ವಾಪಸ್ ತಗೊಳಕ್ಕಾಗತ್ತಮ್ಮ? ಇಲ್ಲ. ಮತ್ತೆ ಅದಕ್ಕೆ ಮೇಡಮ್ ರಾಜಿ ಆಗ್ತಿತ್ತು. ಏನ್ ರಾಜಿ ಆಗ್ತೀಯಾ? ನಿನ್ನ ಮಗು 11 ವರ್ಷ, 12 ವರ್ಷ, 13 ವರ್ಷದ ಮಗು ಆಗಿದೆ.
ಜೈವಿಕ ತಂದೆ ಅವನೇ ಅಂತ ಬಂದಿದೆ ಮೆಡಿಕಲ್ ಅಲ್ಲೂ ಕೂಡ. ಇಷ್ಟೆಲ್ಲ ಆದ್ಮೇಲೆ ನಿನ್ ಕೇಸ್ ವಾಪಸ್ ತಗೊಳಕ್ಕಾಗತ್ತಾ? ಕೇವಲ 1 ದಿನದಲ್ಲಿ ನಮ್ಗೆ 2 ಗಂಟೆ ಇರಕ್ಕಾಗ್ತಾ ಇಲ್ಲ ಅಂದ್ರೆ 20 ವರ್ಷ ಜೈಲು, ಹೊರಗಿನ ಪ್ರಪಂಚವೇ ಇಲ್ಲದೆ ಇರ್ಬೇಕು. ಎಷ್ಟು ಕಷ್ಟ ಇದೆ. ಬರೀ ಜೈಲಿಗೆ ಹೋಗ್ತಾರ ಅಷ್ಟೇ ಅಲ್ಲ, ಅವರ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿ. ಅಪ್ಪ ಅಮ್ಮ ಅಕ್ಕ ಮನೆ ಮಠವನ್ನೆಲ್ಲ ಮಾರ್ಬೇಕು, ಅವನ್ನ ಹೊರ ಕರ್ಕೊಂಡ್ ಬರ್ತೀವಿ ಅಂತ ಹೇಳ್ತಾರೆ. ಆ ಲಾಯರ್ಗಳಿಗೆ ದುಡ್ಡು ಕೊಡ್ಬೇಕು, ಮನೆ ಮಠ ಎಲ್ಲ ಮಾರ್ಬಿಡ್ತಾರೆ. ಕಡೆಗೆ ಹೋಗ್ಸೋ ಕೇಸ್ನಲ್ಲಿ ಶಿಕ್ಷೆ ಕಟ್ಟಿಟ್ಟಬೇಕು, ಹೊರಗೂ ಬರೋದಿಲ್ಲ, ಮನೆ ಮಠನೂ ಕಳ್ಕೊಂತಾರೆ. ಕಡೆಗೆ ಬೀದಿಗೆ ಬಂದು ಅವರ ತಂದೆ ತಾಯಿ ಎಷ್ಟೋ ಕೇಸಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಬೇಕಾದು ಹಾಗಾಗಿ ನಮ್ಮ ಗಂಡು ಮಕ್ಕಳಿಗೆ ಒಂದು ಅವೇರ್ನೆಸ್ ಅನ್ನ, ಅರಿವು ಕಾರ್ಯಕ್ರಮವನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳನ್ನ ತಂಟೆಗೆ ಹೋಗ್ಬೇಡಿ. ಸರಿ, ಇನ್ನೂ ಒಂದು ನಾ ಹೇಳ್ತೀನಿ. ನಮ್ಮ ಮಕ್ಳು ಹೇಳ್ತಾರೆ, ಮೇಡಮ್ ಅವ್ಳು ಕರ್ಕೊಂಡು ಹೋಗು, ವಿಷ ಕೊಡ್ಬಿಡ್ತೀನಿ ಇಂದು ಮೇಡಮ್, ನಾನು ಅದಕ್ಕೆ ಕರ್ಕೊಂಡು ಹೋಗ್ತೀನಿ. ನಾನು ಅನೇಕ 350 ಕಾಲೇಜು ಶಾಲಾ ಕಾಲೇಜುಗಳಲ್ಲಿ ಈ ಕಾನೂನು ಅರಿವು ಕಾರ್ಯಕ್ರಮವನ್ನು ಕೊಟ್ಟಿದ್ದೆ. ತುಮಕೂರಿನ ಎಲ್ಲಾ ಕಾಲೇಜು ಮತ್ತೆ ಎಲ್ಲ ಹೈಸ್ಕೂಲ್ಗಳಲ್ಲಿ, ಮಿಡ್ಲ್ ಸ್ಕೂಲ್ಗಳಲ್ಲೂ ಕೂಡ ನಾನು ಕಾರ್ಯಕ್ರಮವನ್ನು ಕೊಡ್ತೇನೆ. ನಾನು ಅಲ್ಲಿ ಕೇಳೋದವ್ರಿಗಷ್ಟೇ, ಸರಿನಪ್ಪ ವಿಷ ಕುಡಿತೀನಿ ಇಂದ ಕುಡಿದು ಸಾಯಿ. ಹೇಳೋದು ಯಾರು ಮಾಡೋದಿಲ್ಲ, ಹೇಳೋರು ಯಾರೂ ವಿಷ ತಗೊಳ್ಳೋದಿಲ್ಲ. 1098 ಇದೆ ನಿಮ್ಗೆ, 112 ಇದೆ, ಕಾಲ್ ಮಾಡಿ ಮೇಡಮ್ ನಮ್ಮನ್ನ ಒಳಗೆ ಕರ್ಕೊಂಡು ಹೋಗೋಕ್ಕಾಗ್ತಾರೆ. ಖಂಡಿತ ಯಾರೂ ನಿಮ್ಮನ್ನ ಒಳಗೆ ಹಾಕೋದಿಲ್ಲ. 112 ಫೋನ್ ಮಾಡಿ ಈ ತರ ಒಂದು ಹುಡುಗಿ ಮಾಡ್ಕೊಳ್ತಿದ್ದಾಳೆ ಅಂತ ಹೇಳಿ ಅವರ ತಂದೆ ತಾಯಿಗೆ ಹೇಳಿ ಆಕೆಗೆ ಏನ್ ಇದು ಮಾಡ್ಬೇಕೋ ಆ ಒಂದು ಪ್ರಿಕಾಷನ್ ತಗೊಳ್ತಾರೆ. 1098 ಚೈಲ್ಡ್ ಹೆಲ್ಪ್ ಲೈನ್ ಇದೆ. ಪ್ರತಿಯೊಂದು ಶಾಲೆಗಳಲ್ಲೂ ಕೂಡ ನಾವು ಬರ್ದಿದ್ದೀವಿ, ಪ್ರತಿಯೊಂದು ಆಫೀಸ್ಗಳಲ್ಲೂ ಕೂಡ 1098 ಚೈಲ್ಡ್ ಹೆಲ್ಪ್ ಲೈನ್ ಬರ್ದಿದ್ದೀವಿ. ಅವರಿಗೆ ಕರೆ ಮಾಡಿ. ಇದು ಗಂಡು ಮಕ್ಕಳಿಗೆ ನೀವು ಕೊಡ್ಬೇಕಾದಂತ ಅರಿವು ಕಾರ್ಯಕ್ರಮ ಏನಂದ್ರೆ, ಈಗ ಒಂದು ಹುಡುಗಿ ಅಷ್ಟು ಹಠ ಮಾಡ್ತಾರ, ಬನ್ನಿ ಒಂದಷ್ಟು ಬುಕ್ಸ್ ಅನ್ನ ತಗೊಂಡ್ ಬನ್ನಿ, ಅವ್ರ ಕೈ ಕೊಡಿ, ಕೊಟ್ಬಿಟ್ಟು ಓದ್ಬಿಟ್ಟು ಇದು ಕ್ವಶನ್ ಆನ್ಸರ್ಸ್ ನಾಳೆ ಹೇಳ್ಬಾ ನೀನು, ಇದಕ್ಕೆಲ್ಲ ಆನ್ಸರ್ ಕರೆಕ್ಟ್ ಮಾಡಿದ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಆ ಹುಡುಗಿ ಪುಸ್ತಕ ಓದಲ್ಲ, ಆನ್ಸರ್ ಹೇಳಲ್ಲ, ಇವ್ನು ಅವಳು ಕರ್ಕೊಂಡು ಹೋಗಲ್ಲ. ಅಷ್ಟೇ ಮಾಡ್ಬೋದಲ್ವಾ? ಯಾಕೆ ಮಾಡೋದಿಲ್ಲ? ನಾವು ಅರಿವು ಕೊಟ್ಟಿರಲ್ವಲ್ಲ ಅವ್ರಿಗೆ. ಬರೀ ಏನು, ನಾನ್ ಮಕ್ಕಳಿಗೆ ಅದೇ ಹೇಳೋದು, ಇಲ್ಲಿಂದ ಬೈಕಲ್ಲಿ ಯಾವುದೋ ಮಂತ್ರಾಲಯ, ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ ಎಲ್ಲಾ ಕಡೆ ಕರ್ಕೊಂಡು ಹೋಗಕ್ಕೆ ದುಡ್ಡಿರತ್ತೆ, ರೂಮ್ ಮಾಡಕ್ ದುಡ್ಡಿರತ್ತೆ, ಐಸ್ ಕ್ರೀಮ್ ತಿನ್ನಕ್ ದುಡ್ಡಿರತ್ತೆ, ಹೋಟೆಲ್ಗೆ ಬೇರೆ ಖರ್ಚು ಮಾಡಕ್ ದುಡ್ಡಿರುತ್ತೆ. ಅದೇ ಒಂದು 10 ಬುಕ್ ಅನ್ನ ತಗೊಂಡು ಆ 10 ಬುಕ್ ಅನ್ನ ಕೊಟ್ಟು ಓದಮ್ಮ ನೀನು ಅಂತಂದ್ರೆ ಯಾವ ಹುಡುಗಿನ ಯಾವ ಲವ್ ಬೇಡ ಇವು ಬೇಡ ಇರ್ಬೋದು ಅಂತಾನೆ, ಬೇಡ ಬೇಡ ಅಂತ ಸುಮ್ಮನೆ. ಕಾನೂನಿನ ಬಗ್ಗೆ ಅರಿವನ್ನ ಕೊಡ್ಬೇಕು. ಕಾನೂನಿನಲ್ಲಿ ಇಷ್ಟು ಶಿಕ್ಷೆ ಇದೆ ಅಂತ ಗಂಡು ಮಕ್ಕಳಿಗೆ ಗೊತ್ತಾದ್ರೆ ಖಂಡಿತವಾಗ್ಲೂ ಅವ್ರು ಯಾರು ಕೂಡ ಬರೋದಿಲ್ಲ. ಹಾಗಾಗಿ ಕಾನೂನಿನಲ್ಲಿ ಯಾವ ಶಿಕ್ಷೆ ಇದೆ ಅಂತ ಅವರಿಗೆ ಅರಿವನ್ನ ಮೂಡಿಸ್ಬೇಕು. ಈ ತರ ಪೋಕ್ಸೋ ಕಾಯ್ದೆ ಇದೆ, ಆ ಪೋಕ್ಸೋ ಕಾಯ್ದೆಯಲ್ಲಿ ಇಷ್ಟು ಶಿಕ್ಷೆಗಳಿದೆ, ಈ ರೀತಿ ಕೆಲಸ ಮಾಡಿದ್ರೆ ಇಷ್ಟು ಶಿಕ್ಷೆ ಅಂತ ಹೇಳಿ ತಿಳಿಸಿದ್ರೆ ಖಂಡಿತವಾಗ್ಲೂ ಯಾರು ಕೂಡ ಆ ಒಂದು ಪೋಕ್ಸೋ ಕಾಯ್ದೆಗೆ ಬರೋದಿಲ್ಲ. ಇನ್ನು ನಾವು 16 ವರ್ಷ, 17 ವರ್ಷ, 18 ವರ್ಷ ಇದು ಮುಖ್ಯವಾದಂತಹ ಏಜ್. ಈ 16ರಿಂದ 18 ವಯೋಮಿತಿಯವರಿಗೆ ಒಂದು ರೀತಿ ಮಕ್ಕಳನ್ನ ಹಿಡಿದಿಟ್ಕೊಳ್ಳೋದು ಬಹಳ ಕಷ್ಟ. ಪೇರೆಂಟ್ಸ್ ಬರ್ತಾರೆ, ಮೇಡಮ್ ನಮ್ಮ ಮಾತು ಕೇಳಲ್ಲ ಮೇಡಮ್ ಅಂತ. ನನ್ನ ಹತ್ರನೇ ಮಕ್ಕಳು ಬರ್ತಾರೆ, ಮೇಡಮ್ ಅವರಿಬ್ರು ನನಗೆ ಗ್ರಹಗಳು, ನಮ್ಮ ಅಪ್ಪ ಅಮ್ಮ, ಅವ್ರು ಬೇಡ ಮೇಡಮ್ ಇವನೇ ಬೇಕು. ಸುಂದರವಾಗಿ ಡ್ರೆಸ್ ಹಾಕೊಂಡು ಬಂದಿರ್ತಾರೆ. ನಾನು ಕರೀತೀನಿ, ಬಾ ತಾಯಿ ತಂದೆ ತಾಯಿ ಅಲ್ಲೇ ಕೊಡಿಸ್ತೀನಿ, ಈ ಬಟ್ಟೆ ಹಾಕೊಂಡು ಬಂದಿದೆಯಲ್ಲ ಯಾರು ಕೊಟ್ಟಿದ್ದು? ಅಪ್ಪ ಕೊಡ್ಸಿದ್ದು. ಓಲೆ ಹಾಕೊಂಡಿದ್ದೆಲ್ಲ ಯಾರು ಕೊಡ್ಸಿದ್ದು? ಅಮ್ಮ. ಚಪ್ಪಲ್ ಇಷ್ಟು ಚೆನ್ನಾಗಿರೋದು ಯಾರು ಕೊಡ್ಸಿದ್ದು? ಅಮ್ಮ. ಬಳೆ ಸರಿ, ಅಪ್ಪ ಅಮ್ಮಂಗೆ ಹೇಳ್ತೀನಿ, ಹೋಗ್ರಿ ಒಂದ್ ಜೊತೆ ಹಳೆ ಬಟ್ಟೆ ತಗೊಂಡು. ಅಪ್ಪ ಅಮ್ಮ ಬೇಡ, ಅಪ್ಪ ಅಮ್ಮ ಕೊಡ್ಸಿದ ಬಟ್ಟೆ ಬೇಕು, ಅಪ್ಪ ಅಮ್ಮ ಕೊಡೋ ದುಡ್ಡು ಬೇಕು, ಆದ್ರೆ ಇನ್ಯಾರೋ ಪ್ರೀತಿ ಬೇಕು. 18 ವರ್ಷ ಸಾಕಿದ ಅಪ್ಪ ಅಮ್ಮನೇ ನಿನ್ ಕಡೆ ಗಳಿಸೋದು. ಕೇವಲ 3 ತಿಂಗಳಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆದವ್ರ ಜೊತೆ ಜೀವನ ಮಾಡಕ್ಕಾಗತ್ತ? ಆದ್ರೂ ಆ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆದವ್ರು ಹೋಗಿ ಒಳ್ಳೆ ಹುಡುಗನ ಮದ್ವೆಯಾಗ ಆಲ್ರೆಡಿ 2 ಮಕ್ಳು ಇರುತ್ತೆ, ಒಳ್ಳೊಳ್ಳೆ ಫೋಟೋ ಹಾಕೊಂಡಿರ್ತಾರೆ. ಇವ್ರೇನ್ ಅನ್ಕೊಂತಾರೆ, ಅವನೇ ಶಾರುಖ್ ಖಾನು, ಅವನೇ ಅಮಿತಾಬ್ ಬಚ್ಚನು ಅಂತ ಅನ್ಕೊಂಡು ಹಿಂದೆ ಹೋಗ್ತಾರೆ. ಅಂದ್ರೆ ಮಕ್ಕಳ ಬುದ್ಧಿವಂತಿಕೆ. ಅದಕ್ಕೆ ನಾವು 18 ವರ್ಷದ ಮಕ್ಕಳನ್ನ, ಒಳಗಿನ ಮಕ್ಕಳನ್ನ ಮಕ್ಕಳು ಅಂತ ಕರಿತೀವಿ. ಯಾಕೆಂದ್ರೆ ಅವಕ್ಕೆ ಅರಿವಿರೋದಿಲ್ಲ, ಅವ್ರಿಗೆ ತಾವೇನು ಮಾಡ್ತಿದೀವಿ ಅನ್ನೋ ಜ್ಞಾನ ಇರೋದಿಲ್ಲ ಮಕ್ಕಳಿಗೆ. ಅವ್ರಿಗೆ ಏನು ಅವ್ರ ಮನಸ್ಸಲ್ಲಿರೋದು ಲವ್. ಲವ್ ಅಂದ್ರೆ ಏನು,
ಲೈಕ್ ಅಂದ್ರೇನು, ಇನ್ಫ್ಯಾಚುಯೇಷನ್ ಅಂದ್ರೇನು, ಮೂರರ ಅರ್ಥ ಗೊತ್ತಿಲ್ಲ. ಆಕರ್ಷಣೆ, ಇಷ್ಟ, ಪ್ರೀತಿ. ಒಂದು ಗುಲಾಬಿ ಹೂವು, ಒಂದು ಗಿಡವನ್ನ ಹಾಕಿರ್ತೀನಿ, ಒಂದು ಗುಲಾಬಿ ಹೂವು ಬಿಟ್ಟಿರುತ್ತೆ, ನಾನು ಅದನ್ನು ತುಂಬಾ ಇಷ್ಟಪಡ್ತೀನಿ. ನಾನು ಮಕ್ಕಳಿಗೆ ಹೇಳಿದ್ರೆ, ನೀನ್ ಇಷ್ಟಪಟ್ಟಾಗ ಏನ್ ಮಾಡ್ತೀಯಾ? ಕಿತ್ಬಿಟ್ಟು ಮುಡ್ಕೊಳ್ತೀವಿ ಅಥವಾ ಇನ್ನೇನೋ ಮಾಡ್ತೀವಿ. ಅದೇ ನಾನು ಅದನ್ನು ಪ್ರೀತಿಸಿದಾಗ ಏನ್ ಮಾಡ್ತೀನಿ? ಪ್ರತಿದಿನ ನೀರು ಹಾಕ್ತೀನಿ. ಒಂದ್ ಎಲೆ ಬೆಳೆದಿದ್ಯಾ, ಮೊಗ್ಗೆ ಎಷ್ಟಾಗಿದೆ, ಅದನ್ನ ಯಾರು ಮುಟ್ಟು ಬಿಟ್ರೆ ಫುಲ್ಲು ಪ್ರೊಟೆಕ್ಷನ್ ಮಾಡ್ತೀನಿ. ನಾನು ಮಕ್ಕಳಿಗೆ ಹೇಳ್ತೀನಿ, 19 ವರ್ಷದವರೆಗೂ ನೀವು ಪ್ರೀತಿಸಿ, ಅಂದ್ರೆ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಆಫ್ಟರ್ 19 ಇಯರ್ಸ್, 22 ವರ್ಷ ಆದ್ಮೇಲೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ನಿಮ್ಮ ಅಪ್ಪ ಅಮ್ಮನೂ ಕೂಡ ನೀವು ಹೇಳಿದ ಹುಡುಗನ ಜೊತೆ ಮದುವೆ ಮಾಡ್ತಾರೆ. ಫಸ್ಟ್ ನಾವು ಅರಿವನ್ನ ಕೊಡ್ಬೇಕು. ಆದ್ರೆ ಪೇರೆಂಟ್ಸ್ ಏನ್ ಮಾಡ್ತೀರಾ? ಅವನೇ ಬೇಕಾಗಿಕ್ಕೆ ನೋಡಿ ಇನ್ನೊಂದು ಮದುವೆ ಮಾಡ್ತೀವಿ ಅಂತ ಡಿಸಿಷನ್ ತಗೋತೀರಾ. ಆದ್ರೆ ಆಪೋಸಿಟ್ ಆಗಿರ್ತಾರಲ್ಲ, ನಾವ್ ಏನ್ ಹೇಳಿದ್ರು ಸುಳ್ಳು ಸುಳ್ಳು ಅಂತ ಅಲ್ಲ. ಆ ಟೈಮಲ್ಲಿ ನಾವ್ ಏನ್ ಮಾತಾಡಿಲ್ಲ, ನಾವು ಸರಿನೇ ಇಲ್ಲ. ಉದಾಹರಣೆ ನಾನು 2 ಕೇಸ್ ಬಂದಿದ್ದೆ. ಆ ಕೇಸ್ ಬಂದಾಗ ನಾವು ಸೈನ್ ಹಾಕಿದ್ದು ಮತ್ತೆ ನಾವು ಭಾಗ್ಯ ಮಾಡ್ಕೊಂಡಿರೋದು ಎಲ್ಲ ಮಾಡಿದ್ರು. ಆದ್ರೆ ಏನ್ ಹೇಳಿದ್ರು, ಮಾಡಿದ ತಪ್ಪು, ನೀವ್ ಹೇಳಿದ ತಪ್ಪು, ಮಾಡ್ತಾ ಇರೋದು ತಪ್ಪು, ನೀವು ಹೋಗಿಲ್ಲ, ನೀವು ಮಾಡಿ ಇಲ್ಲ ಸರ್ ನಾವು ಹೋಗಿದೀವಿ ಅಂದ್ರೆ ಅದ್ರ ರೈಟಿಂಗ್ ಅಲ್ಲಿ ಬರ್ಸ್ತಾರಲ್ಲ ಮೇಡಮ್ ಕಂಪ್ಯೂಟರ್ ಅಲ್ಲಿ. ಆದ್ರೆ ಆಪೋಸಿಟ್ ಹೇಳಿದಾಗ ಹೇಳಿದ ವಿಷಯನೇ ಬರ್ಸ್ತಾರೆ. ನಾವ್ ಹೇಳಿದ್ವಿ ಹೋಗಿ ಮೇಡಮ್ ನಾನೇ ಸರಿಯಲ್ಲ ಅಂತ ಬರ್ಕೊಳ್ತಾರೆ, ಸರಿ ಅಂತ ಬರ್ಕೊಳ್ತಾರೆ. ಅಂದ್ರೆ ಅವ್ರು ಕ್ವಶನ್ ಕೇಳಿದ್ದು, ನೀವ್ ಅಲ್ಲಿ ಹೋಗಿಲ್ಲ ಅಂದ್ರೆ ಸರಿಯಲ್ಲ. ಸರಿಯಲ್ಲ ಅಂದ್ರೆ ನಾನು ಹೋಗಿದ್ದೆ ಸರಿ ಅಂತ. ಅದು ಕಾನೂನಿನ ಪದಗಳಮ್ಮ. ನಿಮ್ದು ನಾವು ಅದರಿಂದ ಸುಳ್ಳು ಬರ್ಕೊಳ್ತೀನಿ ಅಂತಲ್ಲ, ಸರಿಯಲ್ಲ ಅನ್ನೋ ವರ್ಡ್ ಬರ್ಕೊಳ್ತೀವಿ. ಆ ಸರಿಯಲ್ಲ ಅನ್ನೋದು ಆಪೋಸಿಟ್ ಅವ್ರು ಕೇಳಿರೋ ಕ್ವಶನ್ ಸರಿ ಇಲ್ಲ, ನನ್ನ ಉತ್ತರ ಸರಿ ಅಂತ ಅದ್ರ ಅರ್ಥ ಅಮ್ಮ. ಮತ್ತೆ ನಾನು ಕೇಳಿದಾಗ ವಾಪಸ್ ಕೇಳಿದೆ ಮೇಡಮ್, ಈ ತರ ನೀವು ಹೇಳಿದ್ದಕ್ಕೆ ವಾಸಿ ಈ ತರ ಹೇಳಿದ್ರೆ ಮತ್ತೆ ನಾವು ಹೇಳಿದ್ದೆಲ್ಲ ಸರಿ ಇಲ್ಲ ಅಂತ ಬರ್ತಿರಲಿಲ್ಲ ಅಂತಂದ್ರೆ ಬೇರೆ ಏನಂದ್ರು ಅಂತಂದ್ರೆ ಆ ಕೇಸನ್ನ ಸ್ವಲ್ಪ ಸ್ಟ್ರಾಂಗ್ ಆಗಿ ಬೆಳೆಯೋದು ಬೇಡ, ಇದು ಮಿಟ್ಟಿ ಬಿಡ್ತಾರಲ್ಲ ಅದಕ್ಕೆ ಒಂದು ಸ್ವಲ್ಪ ಅನುಕಂಪದ ಮೇಲೆ ಇದಾಗಿ ಯಾರನ್ನ ಹೇಳಿದ್ದು ಅದಕ್ಕೆ ಮೇಡಮ್ ನಾವು ತಪ್ಪು ಅಂತ ನೀವು ತಿಳ್ಕೊಂಡ್ರೆ. ಆದ್ರೆ ಸರಿಯಲ್ಲ ಅನ್ನೋದು ಏನಂದ್ರೆ ಆಪೋಸಿಟ್ ಅವ್ರು ಏನ್ ಕ್ವಶನ್ ಕೇಳಿದಾರೆ ಆ ಕ್ವಶನ್ ಸರಿಯಲ್ಲ ಅಂತ ಬರೋದಮ್ಮ ಅಷ್ಟೇ. ನೀವು ಕೊಟ್ಟಿರೋ ಉತ್ತರ ಸರಿಯಲ್ಲ ಅಲ್ಲ, ನೀವು ಹೋಗಿದ್ದು ನಿಜ, ಅದನ್ನ ನಮ್ಮ ಕಾನೂನಿನ ಪದಗಳಲ್ಲಿ ಹಂಗ್ ಬರೀತಾರೆ ಅಷ್ಟೇ ಅಮ್ಮ. ಜಾಸ್ತಿ ಕಾಯ್ದೆ ಅಡಿ ಇಬ್ರಿಗೂ ಶಿಕ್ಷೆ ಆಗುತ್ತಾ? ಪೋಕ್ಸೋ ಕಾಯ್ದೆಯಲ್ಲಿ ನಾವು ಹೆಣ್ಣು ಮಕ್ಕಳ ವಯಸ್ಸು ಎಷ್ಟು ಮೇಡಮ್? 18 ಒಳಗೆ, 1 15. ನಾವು ಅದಕ್ಕೆ ಏನಂತ ಕರಿತೀವಿ? ಮಗು ಅಂತ ಕರಿತೀವಿ. 18 ವರ್ಷಕ್ಕೆ 1 ದಿನ ಇದೆ ಅಂದ್ರೆ ಅವಳು ಮಗುನೇ. ಸೊ ಮಗುಗೆ ಶಿಕ್ಷೆ ಕೊಡ್ತೀವಾ? ಅದಕ್ಕೆ ಅವರಿಗೆ ಯೋಚನೆ ಮಾಡೋ ಶಕ್ತಿ ಇರಲ್ಲ ಅಂತಾನೆ ನಾವು ಈ ಪೋಕ್ಸೋ ಕಾಯ್ದೆ ಅಂತ ಹಾಕಿರೋದು. ಈಗ ಸರಿ ನಾನ್ ಹೇಳೋದು ಗಂಡು ಮಕ್ಳು ಮಾತ್ರ ನೀವು ಹೇಳ್ತಿರಲ್ಲ ಶಿಕ್ಷೆ ಕೊಡ್ತಿರಲ್ಲ ಅಂತ. ಸರಿ ಹೆಣ್ಣು ಮಕ್ಳಿಗೆ ಬುದ್ಧಿ ಇರಲ್ಲಪ್ಪ, ಕರ್ಕೊಂಡು ಹೋಗೋ ಗಂಡು ಮಕ್ಳಿಗೆ ಬುದ್ಧಿ ಇರಲ್ವಾ? ಅವಳೇನೋ ಹಠ ಮಾಡಿದ್ಲು, ಕೂತ್ಕೊಂಡ್ಬಿಟ್ಲು ಚಕ ಮಕ್ಳು ಹಾಕೊಂಡು, ನಂಗೆ ಕರ್ಕೊಂಡು ಹೋಗಿದ್ರೆ ಸತ್ತೋಗ್ತೀನಿ ಅಂತ. ಇವನ್ಯಾಕೆ ಗಾಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು? ಅವರು ಹುಡುಗನು 18 ಮೇಡಮ್, ಇವಾಗ ಒಂದು ಮಗು 18 ವರ್ಷದ ಒಳಗಡೆ ಇರುತ್ತೆ, ಮಗು ಎತ್ಕೊಂಡಿರುತ್ತೆ. ಅವ್ರ ಪೋಷಕರಿಗೆ ಸಾಕಷ್ಟು ಶಕ್ತಿ ಇರಲ್ಲ ಮನೆಯಲ್ಲಿ. ಮತ್ತೆ ಆ ಹುಡುಗಿ ಆ ಪಾಪನ ಹೆಂಗ್ ಸಾಕ್ಬೇಕು? ಕಾರ್ಯಗಳನ್ನು ಬದಿಗೊತ್ತಿ ನಮ್ಮ ತಾಲೂಕಿಗೆ ಬಂದು ನಮ್ಮ ಮನ ಮುಟ್ಟುವ ರೀತಿ, ಅಂದ್ರೆ ನಮ್ಗೆ ಅರ್ಥವಾಗೋ ರೀತಿ ನಮ್ಮ ಭಾಷೆಯಲ್ಲೇ ಸವಿವರವಾಗಿ ಬಾಲ್ಯ ನಿಷೇಧ ಮತ್ತು ಪೋಕ್ಸೋ ಕಾಯ್ದೆ ಬಗ್ಗೆ ಸವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಇಲಾಖೆ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈಗ ನಮ್ಮ ಆರಕ್ಷಕ ಉಪನಿರ್ದೇಶಕರಾದಂಥ ಮಂಜುನಾಥ್ ಸರ್ ಅವರು ಮಾತಾಡಬೇಕಾಗಿ ಕೇಳ್ಕೊಳ್ತೀವಿ. ಈ ಒಂದು ಅರಿವು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಇಲಾಖೆಗಳ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರೇ ಹಾಗೂ ಆಶಾ ಕಾರ್ಯಕರ್ತರೇ ಹಾಗೂ ಅಂಗನವಾಡಿ ಕಾರ್ಯಕರ್ತರೇ ಹಾಗೂ ಸಾರ್ವಜನಿಕರೇ ಹಾಗೂ ಕೆಲವೊಂದು ಉಪನಾಡಿ ಮಕ್ಕಳೇ, ಈಗಾಗಲೇ ನಮ್ಮ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೇಡಮ್ ಅವರು ಸವಿವರವಾಗಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಮತ್ತು ಪೋಕ್ಸೋ ಕಾಯ್ದೆ ಬಗ್ಗೆ ಕೆಲವೊಂದು ಸಲಹೆ ಸೂಚನೆಗಳನ್ನ, ಜೊತೆಗೆ ಈ ಒಂದು ಕಾಯ್ದೆ ಅಡಿಯಲ್ಲಿ ಮಕ್ಕಳನ್ನ ಯಾವ ರೀತಿ ನಾವು ರಕ್ಷಣೆ ಮಾಡಬೇಕು, ಮತ್ತೆ ದೌರ್ಜನ್ಯಕ್ಕೊಳಗಾದ ಮಕ್ಕಳಿಗೆ ಯಾವ ರೀತಿ ನಾವು ಪುನರ್ವಸತಿ ಕಲ್ಪಿಸಬಹುದು, ಮತ್ತೆ ಈ ಒಂದು ಕಾಯ್ದೆ ಅಡಿಯಲ್ಲಿ ಯಾರು ಆರೋಪಿಗಳಿಸ್ಕೊಳ್ತಾರೆ ಅವ್ರಿಗೆ ಯಾವ ರೀತಿ ಶಿಕ್ಷೆ ಪ್ರಮಾಣ ಇದೆ, ಎಲ್ಲದರ ಬಗ್ಗೆನೂ ಸವಿವರವಾಗಿ ನಿಮಗೆ ಮಾಹಿತಿನ ತಿಳಿಸಿದ್ದಾರೆ. ನಾನು ಮುಖ್ಯವಾಗಿ ಹೇಳೋದೇನಂದ್ರೆ,
ಹಳೆ ಕಾಲದಿಂದ ಇವತ್ತಿನವರೆಗೂ ನಾವೇನ್ ಮಾಡ್ತಿದ್ವಿ, ನಾವು ದಿವಸ ಗಾಳಿಗಿರ್ಬೋದು, ನಾವು ನೀರಿಗಿರ್ಬೋದು, ನಾವು ವಾಸ ಮಾಡೋ ಪ್ರಕೃತಿಗಿರ್ಬೋದು, ಪ್ರತಿಯೊಂದು ಕಡೆನೂ ನಾವು ಹೆಣ್ಣಿನ ಹೆಸರುಗಳನ್ನ ಇಟ್ಕೊಂಡು ಪೂಜೆ ಮಾಡ್ತೇವೆ. ನಿಜನ ಸುಳ್ಳ ಅಲ್ವಾ? ಗಂಗಾ, ಕಾವೇರಿ, ಗೋದಾವರಿ, ಬಾನು, ಭೂಮಿ, ಸಾಕಷ್ಟು ಹೆಸರುಗಳನ್ನ ಹಿರಿಯವರು ಕೂಡ ಇಟ್ಕೊಂಡಿರ್ತೀರಾ ಅಥವಾ ಇಟ್ಟಿರ್ತೀರಾ ಕೂಡ. ನಾವೆಲ್ಲೋ ಒಂದ್ ಕಡೆ ಹೆಣ್ಣಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀವಿ ಅಂತ ಬಾಯಿ ಮಾತ್ರ ಹೇಳ್ಕೊಳ್ತಾ ಇದ್ದೀವಿ, ಮನೆಗಳಲ್ಲಿ ಅಥವಾ ಅಲ್ಲಿ ಭಾಷಣಗಳಲ್ಲಿ ಹೇಳ್ತಾ ಇರ್ತೀವಿ ಹೊರತು ನಿಜವಾಗ್ಲೂ ನಾವು ಹೆಣ್ಣಿಗೆ ಒಂದು ಒಳ್ಳೆ ಸಂಘರ್ಷಣೆ ಆಗಿರ್ಬೋದು ಅಥವಾ ಒಂದು ಒಳ್ಳೆ ಗೌರವ ಆಗಿರ್ಬೋದು ನಾವು ಕೊಡ್ತಾ ಇಲ್ಲ ಅಂತೇಳಿ ನಾನು ಇವತ್ತು ಹೇಳ್ತೀನಿ. ಅದು ಹೇಗೆ? ನಾವು ಸುಮ್ಮನೆ ಭಾಷಣದಲ್ಲಿ ಮಾತ್ರ ಹೆಣ್ಣು ಆ ರೀತಿ ಏನೋ ಸಮಾಜದಲ್ಲಿ ಗದ್ದೆ ದೂರದಿಂದ ಬಾಳ್ಬೇಕು ಹಾಗೆ ಅಂತೆಲ್ಲ ಹೇಳ್ತಾ ಇರ್ತೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ಹೆಣ್ಣಿನ ಮೇಲೆ ನಮ್ಮಿಂದನೇ ದೌರ್ಜನ್ಯ ಆಗ್ತಾರೆ. ಅದನ್ನೇ ಮೇಡಮ್ ಅವ್ರು ಹೇಳಿದ್ದು, ಒಂದು ಹೆಣ್ಣು ಮಗು ಮನೆಯಿಂದ ಹಿಡಿದು ಆಟದ ಮೈದಾನ, ಸ್ಕೂಲು, ಕಾಲೇಜು, ಹಾಸ್ಟೆಲ್, ಜೊತೆಗೆ ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಪ್ರತಿಯೊಂದು ಕಡೆನೂ ಹೆಣ್ಣಿನ ಮೇಲೆ ದೌರ್ಜನ್ಯ ಆಗ್ತದೆ. ಹೆಣ್ಣು ಅಂತಂದ್ರೆ ಚಿಕ್ಕ ಮಕ್ಳಿರ್ಬೋದು, ಹೆಂಗಸ್ರಿರ್ಬೋದು, ಎಲ್ಲರ ಮೇಲೇನೂ ದೌರ್ಜನ್ಯಕ್ಕೊಳಗಾಗ್ತಿದ್ದಾರೆ. ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡೋದು, ಕಂಟ್ರೋಲ್ ಮಾಡೋದಕ್ಕೆ ಯಾರ್ಯಾರು ಇದ್ದೀರಿ, ಯಾವ್ಯಾವ ಇಲಾಖೆ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಎಲ್ಲರಿಗೂ ಮಾಹಿತಿ ಇದೆ. ನಿಜವಾಗ್ಲೂ ನಾನು ತುಂಬಾ ನೀಟಾಗಿ ಹೇಳೋದಾದ್ರೆ, ನಾನು ಅನುಭವಿಸಿರುವಂತ ಪರಿಸ್ಥಿತಿಗಳನ್ನ ಜೊತೆಗೆ ನಾವು ಫೇಸ್ ಮಾಡೋ ಕಂಪ್ಲೇಂಟ್ಸ್ ಹೇಳೋದಾದ್ರೆ, ಈಗ ಅಂಗನವಾಡಿ ಕಾರ್ಯಕರ್ತರು ಏನ್ ಮಾಡ್ತೀರಾ, ಯಾರು ಗರ್ಭಿಣಿಯರಾಗ್ತಾರೆ 18 ವರ್ಷ ದಾಟಿ ಮದುವೆ ಆಗಿದ್ದು ಯಾರು ಗರ್ಭಿಣಿ ಆಗ್ತಾರೆ ಅಂತವ್ರಿಗೆ ನೀವೇನ್ ಕಾರ್ಡ್ ಕೊಡ್ತೀರಾ? ತಾಯಿ ಕಾರ್ಡ್ ಕೊಡ್ತೀರಾ. ತಾಯಿ ಕಾರ್ಡ್ ಕೊಡ್ಬೇಕಾದ್ರೆ ನಿಮ್ಗೆ ಗಮನಕ್ಕಿರುತ್ತೆ ಯಾರೋ ಊರಲ್ಲಿ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ. ಆ ತಾಯಿ ಕಾರ್ಡ್ ಕೊಡೋದು ನೀವೇ ಕೊಡ್ತೀರಾ. ತಾಯಿ ಕಾರ್ಡ್ ಕೊಡ್ಬೇಕಾದ್ರೆ ಅವರ ವಯಸ್ಸನ್ನ ನೀವು ಕನ್ಫರ್ಮ್ ಮಾಡ್ಕೊಳ್ತೀರೋ ಇಲ್ವೋ? ಮಾಡ್ಕೊಳ್ತೀರಾ. ನಾನು ಒಂದು ಕೇಸಲ್ಲಿ ಬಾಲ್ಯ ವಿವಾಹ ಆಗಿರುತ್ತೆ, ರಿಲೇಷನ್ ಸಬ್ಮಿಟ್ ಮಾಡ್ಕೊಂಡಿರ್ತಾರೆ, ತಾತ ಕಾಯಿಲೆ ಬಿಟ್ಟಿರ್ತಾರೆ, ತಾತ ಮದುವೆ ಹೋಗ್ಬೇಕಂತೆ, ಆಶೀರ್ವಾದ ಮಾಡ್ಬೇಕಂತೆ ಮೇಡಮ್ ಆ ರೀತಿ ಒಂದು ವ್ಯವಸ್ಥೆ ಮುಂದೆ ಇಟ್ಕೊಂಡು ಏನ್ ಮಾಡ್ತಾರೆ, ಬಾಲ್ಯ ವಿವಾಹ ಮಾಡ್ತಾರೆ. ಲಾಸ್ಟಿಗೆ ಬಾಲ್ಯ ವಿವಾಹ ಆದ್ಮೇಲೆ ಮಗು ಗರ್ಭಿಣಿ ಆಗತ್ತೆ. ಗರ್ಭಿಣಿ ಆದ್ಮೇಲೆ ನಮ್ಮ ಆಶಾ ಕಾರ್ಯಕರ್ತರು ಏನ್ ಮಾಡ್ತಾರೆ, ಅವ್ರಿಗೆ ತಾಯಿ ಕಾರ್ಡ್ ಇಶ್ಯೂ ಮಾಡ್ತಾರೆ. ಲಾಸ್ಟ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ CDPO ಮೇಡಮ್ ಅವ್ರು ಏನ್ ಮಾಡ್ತಾರೆ, ನಾನು ಬೇರೆ ಕಡೆ ಅವ್ರ ಗಮನಕ್ಕೆ ಹೋಗುತ್ತೆ, ಸ್ಪಾಟ್ ವಿಸಿಟ್ ಮಾಡ್ತಾರೆ, ಮಗುನ ಹಾಸ್ಪಿಟಲ್ ಕರ್ಕೊಂಡು ಬಂದು ಟೆಸ್ಟ್ ಮಾಡ್ತಾರೆ. ನಿಜವಾಗ್ಲೂ 9 ತಿಂಗಳು ಗರ್ಭಿಣಿ ಆಗಿರ್ತಾರೆ, ಡೆಲಿವರಿ ಡೇಟ್ ಕೊಟ್ಟಿರ್ತಾರೆ ಆಲ್ರೆಡಿ. ಈ ಟೈಮ್ ಅಲ್ಲಿ ನಮ್ ಕಂಪ್ಲೇಂಟ್ ಬರುತ್ತೆ, ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಮೋಸ ಕಾಯ್ದೆ ಜೊತೆಗೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಇದ್ರಲ್ಲಿ ಯಾರ್ಯಾರು ಆರೋಪಿ? ಪೋಷಕರು. ಸರಿ, ಇದ್ರಲ್ಲಿ ಆಶಾ ಕಾರ್ಯಕರ್ತರದ್ದು ಏನಾದ್ರು ಪಾತ್ರ ಇದೆಯಾ? ಏನ್ ಪಾತ್ರ? ಫಸ್ಟ್ ಆಧಾರ್ ಕಾರ್ಡ್ ಕೇಳಿ ಕೊಡೋದು. ಅವ್ರು ವಯಸ್ಸು ಚಿಕ್ಕದು ಅನ್ನಿಸ್ದಾಗ ಮಾತ್ರ ಕೇಳ್ಬೋದು, SSLC ಮಾರ್ಕ್ಸ್ ಕಾರ್ಡ್ ಏನಾದ್ರು ಕೊಡೋ ಅಂತ. ಈಗ ಫಸ್ಟ್ ಕೇಳೋದೇ ಇರೋದ್ರಲ್ಲಿ ಆಧಾರ್ ಕಾರ್ಡ್ ಅಲ್ವಾ ಸರ್? ಆಧಾರ್ ಕಾರ್ಡ್ ಅದೇ ಅವ್ರ ವಯಸ್ಸು ಚಿಕ್ಕದು ಅನ್ನಿಸ್ತಾರೆ SSLC ಮಾರ್ಕ್ಸ್ ಎಲ್ಲೇ ಆಗಲಿ ನೀವು ತಾಯಿ ಕಾರ್ಡ್ನ ಹಂಚಿಕೆ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಡೌಟ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ, ಆ ಮಗು ಈಗ ಆಲ್ರೆಡಿ ಮಾಸ್ಟರ್ ಡಿಗ್ರಿ ಓದಿರುತ್ತೆ, ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಓದಿ ಬೆಳೆದಿರುತ್ತೆ, ಅಥವಾ ಯಾವ್ದೊಂದು ಸರ್ಕಾರಿ ನೌಕರಿ ಅಥವಾ ಬೇರೆ ಇಲಾಖೆ ಕೆಲಸ ಮಾಡ್ತಿರ್ತಾರೆ ಅಂತ ನೋಡೋ ಅವಶ್ಯಕತೆ ಇಲ್ಲ. ಆಧಾರ್ ಕಾರ್ಡ್ ತಗೊಂಡಿಲ್ಲ, ನೀವು ನಿಮ್ಮ ಪ್ರೊಸೀಜರ್ ಏನಿಲ್ಲ ಮಾಡ್ಕೊಳ್ಳೋದು. ಎಲ್ಲೋ ಒಂದ್ ಕಡೆ ಚಿಕ್ಕ ಮಗು ಅಂತ ಹೇಳಿಸಿದಾಗ ನಿಮ್ಗೆ ಡೌಟ್ ಬಂದಾಗ ದಯವಿಟ್ಟು ಅವರ 10th ಮಾರ್ಕ್ಸ್ ಕಾರ್ಡ್ನ ಕೇಳಿ. ಅದು ಬೇಸಿಕ್ ಡಾಕ್ಯುಮೆಂಟ್. 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಅವ್ರ ಡೇಟ್ ಆಫ್ ಬರ್ತ್ ಏನಿದೆಯಲ್ವಾ ಅದನ್ನ ನಾವು ಪರಿಗಣನೆಗೆ ತಗೋಬೇಕು. ಅದಕ್ಕಿಂತ ಇನ್ನೂ ಮುಖ್ಯವಾಗಿ ಇನ್ನೂ ಒಂದು ಡಾಕ್ಯುಮೆಂಟ್ ಏನಪ್ಪಾ ಅಂತಂದ್ರೆ, ಈಗ ನಾನು ಶಾಲೆಗೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಆಗಿರ್ತೀನಿ. ಅಡ್ಮಿಷನ್ ಎಕ್ಸ್ಟ್ರಾಕ್ಟ್ ನಲ್ಲಿ ಏನಿರತ್ತಲ್ವಾ, ಫಸ್ಟ್ ಸ್ಟ್ಯಾಂಡರ್ಡ್ ಜಾಯ್ನ್ ಆದಾಗ ಅದು ಇದು ಪರ್ಸನಲ್ ಡೇಟ್ ಆಫ್ ಬರ್ತ್ ಆಗಿರುತ್ತೆ. ದಯವಿಟ್ಟು ಅಂತದನ್ನ ನೀವು ಕಲೆಕ್ಟ್ ಮಾಡಿಕೊಂಡು ಏಜ್ ನ ಕನ್ಫರ್ಮ್ ಮಾಡಿಕೊಂಡು 18 ವರ್ಷ ದಾಟಿದ್ರೆ ತಾಯಿ ಕಾರ್ಡ್ನ ಇಶ್ಯೂ ಮಾಡಿ. 18 ವರ್ಷ ಒಳಗಡೆ ಇದ್ರೆ 1 ದಿನ ಕಡಿಮೆ ಇದ್ರೆ ಸಹಿತ
ನಿಮ್ಮ ಅಧಿಕಾರಿಗಳು ಯಾರಿರ್ತಾರೆ ಅವ್ರ ಗಮನದಲ್ಲಿ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ನೀವು ಆ ಮಗುನ ರಕ್ಷಣೆ ಮಾಡ್ದಂಗೂ ಆಗತ್ತೆ, ಜೊತೆಗೆ ಆ ಮಗುಗ ಆಗುವಂತ ದುಷ್ಪರಿಣಾಮಗಳನ್ನ ಕಂಟ್ರೋಲ್ ಮಾಡ್ದಂಗೂ ಆಗತ್ತೆ, ಜೊತೆಗೆ ನೀವು ಕಾನೂನನ್ನ ಪಾಲನೆ ಮಾಡ್ದಂಗೂ ಆಗತ್ತೆ. ಎಲ್ಲೋ ಒಂದ್ ಕಡೆ ನಾವು ನಮ್ ಗೊತ್ತಿದ್ದಂಗ ತಪ್ಪಲ್ಲಿ ನಾವು ಸಿದ್ಧಾಂತ ಇರ್ತೀವಿ. ನಾವು ಬೆಳಿಗ್ಗೆ ಇದ್ದಾಗ ತುಂಬಾನೇ ಕೆಲಸ ಇರ್ತಾರೆ, ಸಂಜೆ ತನಕ ಒಂದ್ ಕಡೆ ಮೀಟಿಂಗ್ ಇರ್ಬೋದು, ಇನ್ನೊಂದ್ ಕಡೆ ಮಕ್ಕಳು ನೋಡೋದು, ಇನ್ನೊಂದ್ ಕಡೆ ಹಳ್ಳಿಗೆ ವಿಸಿಟ್ ಹೋಗೋದು, ತುಂಬಾನೇ ಕೆಲಸ ಕಾರ್ಯ ಇರ್ತದೆ. ಇಂಥ ಕೆಲಸ ಕಾರ್ಯ ಇದ್ದಾಗಲೂ ಸಹಿತ ನಾವೇನ್ ಮಾಡ್ಬೇಕು, ನಾವೇನ್ ಕೆಲಸ ಮಾಡ್ತೀವಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ಹರಿಸ್ಬೇಕು. ಈ ರೀತಿ ಮಾಡಿದಾಗ ಸರ್ ಯಾವ ತಪ್ಪಾಗಬೇಕು ಸರ್, ನಮ್ಮನ್ನು ಪ್ರೊಟೆಕ್ಟ್ ಮಾಡಿ ನಾವು ಈಗ ನಾನು ಪೊಲೀಸ್ ಅಧಿಕಾರಿಯಾಗಿ ಬಂದಿದ್ದೀನಿ. ಈಗ ಬಂದ್ಮೇಲೆ ನಾನು ಕೂಡ ಒಂದು ಮಕ್ಕಳನ್ನ ರಕ್ಷಣೆ ಮಾಡೋ ಅಧಿಕಾರಿ ಅಂತ ನಾನು ಅನಿಸ್ಕೊಂಡು ನನ್ನ ಗಮನಕ್ಕೆ ಈ ರೀತಿ ಒಂದು ಮಗು ಮೇಲೆ ದೌರ್ಜನ್ಯ ಆಗ್ತದೆ ಅಂತ ಗೊತ್ತಾಗ್ತದೆ. ನಮ್ಮ ಕರ್ತವ್ಯ ಏನು, ನಾವು ಆ ಕರ್ತವ್ಯ ಮಾಡದೇ ಇದ್ದಾಗ ಕರ್ತವ್ಯ ಲೋಪ ಅನಿಸ್ತದೆ. ದಯವಿಟ್ಟು ಮೇಡಮ್ ನವ್ರು ಇನ್ನೊಂದು ಕ್ವಶನ್ ಕೇಳಿ ಕೋರ್ಟ್ ವಿಷಯಕ್ಕೆ ದಯವಿಟ್ಟು ಈಗ ಯಾಕೆ ನಾವು ಪಂಚಾಯತ್ ಗೌರ್ಮೆಂಟ್ ಪಂಚಾಯತ್ ನಾವು ತಗೊಳ್ತಾ ಇದ್ದೀವಿ ಅಂತಂದ್ರೆ, ಕೋರ್ಟ್ಗಳಲ್ಲಿ ಎಲ್ಲ ಪ್ರಕರಣಗಳು ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾಗ್ತವೆ. ದಾಖಲಾದ್ಮೇಲೆ ನಾವೇನ್ ಮಾಡ್ತೀವಿ, ತನಿಖೆ ಮಾಡಿ ಚಾರ್ಜ್ ಶೀಟ್ ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀವಿ. ಸಬ್ಮಿಟ್ ಮಾಡಿದ್ಮೇಲೆ ಅಲ್ಲಿ ಎವಿಡೆನ್ಸ್ ಸ್ಟಾರ್ಟ್ ಆದ್ಮೇಲೆ ಏನಾಗುತ್ತೆ, ಪಂಚಾಯತ್ ಎಲ್ಲ ಒಂದ್ ಕಡೆ ಮುದ್ರಿಕ್ ಪಂಚಾಯತ್ ಇರ್ತಾರಲ್ವ ಅವ್ರು ಹಾಸ್ಟೆಲ್ ಆಗ್ತದೆ. ಇಲ್ಲ ಒಂದ್ ಕಡೆ ರಾಜ್ಯ ಪಂಚಾಯತ್ ಮಾಡ್ಕೊಂಡಂಗೆ ನಮ್ಗೆ ಸಂಬಂಧ ಇಲ್ಲ, ಪೊಲೀಸ್ ನಾವು ಸೀಟ್ ಹಾಕಿದ್ರೆ ಅದ್ರಲ್ಲಿ ಏನ್ ಮಾಹಿತಿ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಆ ರೀತಿ ಹೇಳಿದಾಗ ಎಲ್ಲೋ ಒಂದು ಕಡೆ ಒಂದು ಹೆಣ್ಣು ಅನ್ಯಾಯ ಆಗ್ತದೆ. ಹೋಗ್ಸೋ ಕೇಸ್ ಆಗಿರ್ತದೆ, ಎಲ್ಲೋ ಒಂದ್ ಕಡೆ ಒಂದು ಹೆಣ್ಣು ಅನ್ಯಾಯ ಆಗ್ತದೆ. ನಾವ್ ಈ ರೀತಿ ಆದಾಗ ಕೇಸೇ ಹೋಗುತ್ತೆ. ಕೇಸ್ ಖುಲಾಸೆ ಆದಾಗ ಯಾರು ಆರೋಪಿ ಅನ್ಸ್ಕೊಂಡು ತಪ್ಪು ಮಾಡಿರ್ತಾರಲ್ವಾ, ಅದ್ರ ಖುಲಾಸೆ ಹೊರಗಡೆ ಬಂದ್ಮೇಲೆ ಆತನಿಗೆ ಕಾನೂನಿನ ಮೇಲೆ ಗೌರವ ಇರೋದಿಲ್ಲ, ಕಾನೂನು ಅಂದ್ರೆ ಒಂದು ಭಯ ಇರೋದಿಲ್ಲ. ಆತ ಇನ್ನೂ ಅಂತ ದೊಡ್ಡ ಕೆಲಸಗಳನ್ನ ಇನ್ನೂ ಹತ್ತಾರು ಕೆಲಸಗಳನ್ನ ಮಾಡ್ತಾನೆ. ಆ ರೀತಿ ಸಮಸ್ಯೆ ಪಕ್ಕದ ಮನೆಗೆ ಬಂದಿದ್ದಾಗ ಸ್ವಲ್ಪ ಪರವಾಗಿಲ್ಲ, ನಾವು ನಮ್ದು ಸಂಬಂಧ ಇಲ್ಲ ಅಂತ ಹೇಳಿ ಅನ್ಕೊಳ್ತೀವಿ. ಮುಂದೊಂದು ದಿನ ಆ ರೀತಿ ನಾವು ಆರೋಪಿಗಳನ್ನ ರಕ್ಷಣೆ ಮಾಡ್ತಾ ಹೋದಾಗ ಏನಾಗುತ್ತೆ, ನಮ್ಮ ಮನೆ ಭಾಗ ಕೂಡ ತಟ್ಟೋ ಕಾಲ ಮುಂದೆ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ದಯವಿಟ್ಟು ಕೋರ್ಟ್ ಹೋದಾಗ ನೀವೇನು ಭಯ ಪಡೋ ಅಗತ್ಯತೆ ಇಲ್ಲ. ಕೋರ್ಟ್ ಅಲ್ಲಿ ಎವಿಡೆನ್ಸ್ ಹೇಳೋದಕ್ಕಿಂತ ಮುಂಚೆ ಯಾರು ನಮ್ಮ ಸ್ಪೆಷಲ್ ಪಿಪಿ ಮೇಡಮ್ ಅಥವಾ ಯಾರು APP ಇರ್ತಾರೋ ಅದನ್ನು ಹೋಗಿ ಭೇಟಿ ಮಾಡಿ ಅದಕ್ಕೆ ಮುಂಚೆ ಯಾವ ರೀತಿ ಎವಿಡೆನ್ಸ್ ಹೇಳ್ಬೇಕು, ಅಥವಾ ನೀವು ಕೊಟ್ಟೋ ಸ್ಟೇಟ್ಮೆಂಟ್ ಅಲ್ಲಿ ಏನಿರುತ್ತೆ ನಾವು ಮತ್ತು ಈಗ ನಾನು ಇಲ್ಲಿ ಕೋರ್ಟ್ಗೆರೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತೀನಿ. ಇನ್ನು 1-1.5 ತಿಂಗಳು ಟ್ರಾನ್ಸ್ಫರ್ ಆಗ್ಬೇಕು, ಬೇರೊಂದು ಸ್ಟೇಷನ್ಗೆ ಹೋಗ್ತೀನಿ, ಅಥವಾ ಇನ್ನೊಂದು ಕಡೆ ಸ್ಟೇಷನ್ಗೆ ಹೋಗ್ತೀನಿ. ಇಲ್ಲಿ ಬಂದಾಗ ನಾನು ಕಂಪ್ಲೇಂಟ್ ಏನ್ ರಿಜಿಸ್ಟರ್ ಮಾಡಿರ್ತೀನಿ, ಅದು ಎವಿಡೆನ್ಸ್ ಇನ್ನು 3-4 ವರ್ಷ ಬರುತ್ತೆ. ಅಷ್ಟಲ್ಲಿ ನಾವು 1000 ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಯಾವ ಕೇಸ್ ಕೊಡ್ತೀವಿ ಆಗಲ್ಲ. ಆ ಟೈಮಲ್ಲಿ ಏನ್ ಮಾಡಬೇಕು, ಏನಿದೆ ನೋಡಿ, CDPO ಮೇಡಮ್ ಆಗಿರ್ಬೋದು, ಹಾಸ್ಟೆಲ್ ವಾರ್ಡನ್ಸ್ ಆಗಿರ್ಬೋದು, ನಿಮ್ಗೆಲ್ಲರಿಗೂ ಇನ್ನೊಂದು ಸುವರ್ಣ ಅವಕಾಶ ಏನಪ್ಪಾ ಅಂತಂದ್ರೆ, ನಾನು ಒಂದು ಪ್ರಕರಣನ ತನಿಖೆ ಮಾಡ್ತೀನಿ ಅಂತಂದಾಗ ಕಾನೂನಿನಲ್ಲಿ ನನ್ಗೆ ಅವಕಾಶ ಇದೆ. ನಾವಿನ್ನು ಕೇಸ್ ಫೈಲ್ ನೋಡ್ಕೊಂಡು ನಾವು ಸಾಕ್ಷಿ ಕೊಡ್ಬೋದು. ಅದೇ ರೀತಿ ನಿಮಗೂ ಅವಕಾಶ ಇದೆ. ಅಂತದನ್ನೆಲ್ಲ ನೀವೇನ್ ಮಾಡ್ಬೇಕು, ನಮ್ಮ ಇಲಾಖೆ ಮೇಲಧಿಕಾರಿಗಳ ಜೊತೆ ಮಾತಾಡಿ ಚರ್ಚೆ ಮಾಡಿ ಅಂತ ವಿಷಯದ ಬಗ್ಗೆ ಮಾಹಿತಿ ತಗೋಬೇಕು. ಯಾವತ್ತೂ ನಾವು ಸರ್ಕಾರಿ ಪಂಚರಾಗಿ ಸರ್ಕಾರಿ ಕೆಲಸ ಮಾಡ್ತಿರ್ತೀವಿ. ಸರ್ಕಾರಿ ಪಂಚರಾಗಿ ನಾವೇನ್ ಮಾಡ್ತೀವಿ, ಕೋರ್ಟ್ ಅಲ್ಲಿ ಅಭಿಯೋಜನೆ ಪರವಾಗಿ ನಾವು ಸಾಕ್ಷಿನ ನುಡಿತೀವಿ. ಅದಕ್ಕೆ ವಿರುದ್ಧವಾಗಿ ನಾವು ಸಾಕ್ಷಿ ನುಡಿಯೋದಿಲ್ಲ. ಅದಕ್ಕೆ ವಿರುದ್ಧವಾಗಿ ಸಾಕ್ಷಿ ಏನಾದ್ರು ಹೇಳಿದಾಗ ನಮ್ಮ ಮೇಲೂ ಕೂಡ ಆಕ್ಷನ್ ತಗೋಬಹುದು. ಇದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಳ್ಳಿ. ನಾನು ನಿಮ್ಗೆ ಎದುರಿಸ್ತಿಲ್ಲ, ನಿಜವಾಗ್ಲೂ ಎದುರಿಸ್ತಾ ಇಲ್ಲ. ನಿಮ್ಗೆ ನಿಮ್ ಗಮನಕ್ಕೆ ತರ್ತಿದ್ದೀವಿ. ನೀವು ಎಲ್ಲೇ ಆಗ್ಲಿ ಧೈರ್ಯವಾಗಿ ಹೋಗಿ, ನಿಮ್ಗೆ ಏನ್ ಗೊತ್ತಿದೆ, ನೀವೇನ್ ಸ್ಟೇಟ್ಮೆಂಟ್ ಕೊಟ್ಟಿರ್ತೀರ ಅದನ್ನ ಧೈರ್ಯವಾಗಿ ಹೇಳಿ. ಆಪೋಸಿಟ್ ಡಿಫೆನ್ಸ್ ಕೌನ್ಸಿಲ್ ಇರೋದೇ ನಮ್ಮನ್ನ ಕ್ರಾಸ್ ಮಾಡೋದಕ್ಕೆ. ಅವರು ಯಾರು ಕಕ್ಷಿದಾರ ಇರ್ತಾರಲ್ವ ಅವ್ರ ಪರವಾಗಿ ಅವ್ರು ವಾದಿಸ್ತಾ ಇರ್ತಾರೆ. ನಾವು ಅಭಿಯೋಜನೆ ಪರವಾಗಿ ಸಾಕ್ಷಿ ನುಡಿತಾ ಇರ್ತೀವಿ. ನಾವೇನ್ ಸಾಕ್ಷಿ ಕೊಟ್ಟಿರ್ತೀವಲ್ವ ಚೀಫ್ ಎಕ್ಸಾಮಿನೇಷನ್ ಅಂತ, ಅದ್ರಲ್ಲಿ ಅವ್ರು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕು. ಅವ್ರಿಗೆ ಏನ್ ಕ್ವಶನ್ಸ್ ಅದ್ರ ಕೇಳ್ಕೊಂಡು ನೀವೇನ್ ತಲೆ ಕೆಡಿಸ್ಕೊಂಡು ನಿಮ್ಗೆ ಏನ್ ವಾಸ್ತವಾಂಶ ಗೊತ್ತಿದೆ, ನೀವೇನ್ ಸ್ಟೇಟ್ಮೆಂಟ್ ಕೊಟ್ಟಿರ್ತೀರ ಅದ್ರ ಮೇಲೆನೆ ಇರಿ. ಅದಕ್ಕೆ ಸಂಬಂಧಪಟ್ಟವ್ರು ಹೇಳಿದಾಗ ಮಾತ್ರ ನೀವು ಅದಕ್ಕೆ ಸರಿಯೋ ತಪ್ಪು ಅಂತ ಮಾತಾಡ್ತೀನಿ. ಜೊತೆಗೆ ಇನ್ನೊಂದು ಹೇಳೋದಾದ್ರೆ, ನಾವು ಮಕ್ಕಳು ಅಂತೇಳಿ ಪೋಕ್ಸೋ ಕಾಯ್ದೆಯಲ್ಲಿ 18 ವರ್ಷದ ಒಳಗಿನ ಎಲ್ಲ ಗಂಡು ಮತ್ತು ಹೆಣ್ಣು ಮಕ್ಕಳು ನಾವು ಮಕ್ಕಳು ಅಂತೇಳಿ ಕರೀತಾ ಇದ್ದೀವಿ. ಚೈಲ್ಡ್ ಮ್ಯಾರೇಜ್ ಆಕ್ಟ್ ಅಲ್ಲಿ
18 ವರ್ಷದ ಒಳಗಿನ ಎಲ್ಲ ಹೆಣ್ಣು ಮಕ್ಕಳನ್ನ ಜೊತೆಗೆ 21 ವರ್ಷದ ಒಳಗಿನ ಎಲ್ಲ ಹೆಣ್ಣು ಮಕ್ಕಳನ್ನ ನಾವೇನು ಮಕ್ಕಳು ಅಂತ ಹೇಳಿ ಕರಿತೀವಿ. ಅದ್ರ ಒಳಗಡೆ ಇರೋ ಏಜ್ ಇದ್ದಾಗ ನಾವು ಯಾವುದೇ ಕಾರಣಕ್ಕೂ ಮದುವೆ ಮಾಡೋದಕ್ಕೆ ಬರೋದಿಲ್ಲ. ಮೇಡಮ್ ಅವ್ರು ಹೇಳ್ತಿದ್ರು, ನಮ್ಮ ಗಮನಕ್ಕೆ ಬರೋದು ಕೆಲವೊಂದು ಪ್ರಕರಣಗಳು ಮಾತ್ರ, ಗಮನಕ್ಕೆ ಬರದೇ ಇರೋದು ತುಂಬಾ ಸಾವಧಾನ ಇರ್ತವೆ. ಅಂತದೇನಾದ್ರೂ ನಿಮ್ ಗಮನಕ್ಕೆ ಬಂದಾಗ ದಯವಿಟ್ಟು ಪೊಲೀಸ್ನವ್ರು ನಾವಿದ್ದೀವಿ, ನಮ್ಮ ಗಮನಕ್ಕೆ ತನ್ನಿ. ಮತ್ತೆ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನು ಕಳಿಸಿದಾಗ ನಾವೇನ್ ಮಾಡ್ತೀವಿ, ಹೆಣ್ಮಗು ಮಾತ್ರ ನಡೆಸ್ತೀವಿ ಸಮಾಜದಲ್ಲಿ. ನಾವು ಹೆಣ್ಮಗು ಇರೋದು ನಾವು ಹೇಳ್ದಂಗೆ ಕೇಳಕ್ಕೆ ಅಂತೇಳಿ ನಮ್ಮ ಮೈಂಡ್ ಅಲ್ಲಿ ನಾವು ಫಿಕ್ಸ್ ಆಗ್ತೀವಿ. ಹೆಣ್ಮಗು ಹೇಳ್ತೀವಿ, ಸ್ಕೂಲ್ ಕಾಲೇಜ್ ಹೋದಾಗ ಮನೆ ಹತ್ರ ತಲೆ ಬಗ್ಸಿದ್ರೆ ಎಲ್ಲಿ ತಲೆ ಎತ್ತಬೇಕು? ಸ್ಕೂಲ್ ಹತ್ರ ತಲೆ ಎತ್ತಬೇಕು. ಮತ್ತೆ ಅಲ್ಲಿ ಸ್ಕೂಲ್ ಕಾಲೇಜ್ ಮುಗಿಸ್ಕೊಂಡು ಅಲ್ಲಿ ತಲೆ ಬಗ್ಸಿದ್ರೆ ಎಲ್ಲಿ ತಲೆ ಎತ್ತಬೇಕು? ಅದೇ ಒಬ್ಬ ಗಂಡು ಹುಡುಗ ಇರ್ತಾರೆ, ಆ ಹುಡುಗನ ನಾವೇನ್ ಮಾಡಿರ್ತೀವಿ, ಬೈಕ್ ಎಲ್ಲ ನಾವೇ ಕೊಡಿಸಿ ಗೋಳಿ ತರ ಆರಾಮಾಗಿ ಓಡಾಡಬಾರ್ದು. ದಯವಿಟ್ಟು ಆ ರೀತಿ ಮಾಡೋದು ಬೇಡ. ಹೆಣ್ಣು ಮಗುನ ಯಾವ ರೀತಿ ಕಟ್ಟಿಟ್ಟಾಗಿ ಬೆಳೆಸ್ತೀರಾ ಅದೇ ರೀತಿ ಗಂಡು ಹುಡುಗನ ಕೂಡ ಗಂಡು ಮಕ್ಕಳು ಅದೇ ರೀತಿ ಬೆಳೆಸಿ. ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಸ್ವಾತಂತ್ರ್ಯ ಕೊಡ್ತೀರಾ ಅಥವಾ ಗಂಡು ಮಕ್ಕಳಿಗೆ ಯಾವ ರೀತಿ ಸ್ವಾತಂತ್ರ್ಯ ಕೊಡ್ತೀರಾ, ಹೆಣ್ಣು ಮಕ್ಕಳು ಕೂಡ ಅವ್ರಿಗೆ ಸಮಾನವಾಗಿ ಸ್ವಾತಂತ್ರ್ಯ ಕೊಡಿ. ಮತ್ತೆ ಸ್ಕೂಲು ಕಾಲೇಜ್ಗೆ ಹೋಗಿ ಬಂದ್ಮೇಲೆ ನಿಮ್ಮ ಮಕ್ಕಳ ಮೇಲೆ ಒಂದ್ ಸ್ವಲ್ಪ ನೀವು ಹದ್ದಿನ ಕಣ್ಣಿಟ್ಟಿರ್ಬೇಕು. ಅದ್ರರ್ಥ ನೀವು ಆ ಮಕ್ಕಳ ಮೇಲೆ ಅನುಮಾನ ಪಡೆಯ ಒಳ್ಳೆ ಅಧಿಕಾರಿಗಳಾಗಬೇಕು. ಅನ್ಕೊಂಡಿದ ತಕ್ಷಣ ಅಧಿಕಾರಿಗಳಾಗ್ತಾರ? ಅಧಿಕಾರಿಗಳಾಗ್ಬೇಕಂದ್ರೆ ಮೊದ್ಲು ಏನಾಗ್ಬೇಕು, ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕು, ಒಳ್ಳೆ ಸಂಸ್ಕಾರದಿಂದ ಬೆಳೆಸ್ಬೇಕು. ಒಂದು ಮಗು ಅಪರಾಧ ಲೋಕಕ್ಕೆ ಕಾಲಿಡುತ್ತೆ ಅಂತಂದ್ರೆ ಒಂದ್ ಕಡೆ ಮನೆ, ತಂದೆ ತಾಯಿ, ಅವ್ರು ವಾಸ ಮಾಡೋ ಜಾಗ, ಅವ್ರು ಯಾವ ಶಾಲೆಯಲ್ಲಿ ಓದ್ತಾರೆ ಎಲ್ಲಾನು ಪರಿಣಾಮ ಬೀರುತ್ತೆ. ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಮಕ್ಕಳನ್ನ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಅವ್ರನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಮಕ್ಕಳನ್ನ ನೀವು ಆದಷ್ಟು ಫ್ರೆಂಡ್ಸ್ ತರ ನೋಡಕ್ ಹೋದಾಗ, ಅವ್ರ ಸಮಾಜಕ್ಕೆ ಬಂದಾಗ ಸಮಾಜದಲ್ಲಿ ಏನೇನ್ ಆಗತ್ತೆ, ಅವ್ರ ಮೇಲೆ ದೌರ್ಜನ್ಯ ಆಗಿರ್ಬೋದು, ಅವ್ರ ಮೇಲೆ ತೊಂದರೆ ಆಗಿರ್ಬೋದು, ಏನಾಗುತ್ತೆ ಅದನ್ನ ನಿಮ್ಮ ಹತ್ರ ಮುಖ್ಯವಾಗಿ ಹೇಳ್ತಾರೆ. ನಾವೇನ್ ಮಾಡ್ಬಿಡ್ತೀವಿ, ಫುಲ್ ಸ್ಟ್ರಿಕ್ಟ್ ತಂದೆ ತಾಯಿ ತರ ಇರ್ತೀವಿ. ತಂದೆ ತಾಯಿಗೆ ಹೇಳಿದ್ರೆ ಎಲ್ಲಿ ಹೊಡಿತಾರೋ ಅನ್ನೋ ಭಯ, ಎಲ್ಲಿ ಬೈತಾರೋ ಅನ್ನೋ ಭಯ. ಆ ರೀತಿ ಇದ್ದಾಗ ಯಾರು ಮಕ್ಕಳು ಅವ್ರ ಮೇಲೆ ಆಗೋ ದೌರ್ಜನ್ಯನ ನಿಮ್ಮ ಹತ್ರ ಮುಖ್ಯವಾಗಿ ಹೇಳ್ಕೊಳ್ಳೋದಿಲ್ಲ. ದಯವಿಟ್ಟು ಮಕ್ಕಳ ಹತ್ರ ಸ್ವಲ್ಪ ಫ್ರೆಂಡ್ಲಿ ಆಗಿರಿ. ಸಮಾಜದಲ್ಲಿ ಈಗ ಮನೆ ಬಿಟ್ಟು ಹೊರಗಡೆ ಹೋದ್ಮೇಲೆ ಏನೇನ್ ನಡೆಯುತ್ತಲ್ವಾ, ಯಾರು ಪರಿಚಯ ಆದ್ರು, ಯಾರು ಏನ್ ಮಾಡೋದು, ಯಾರು ಮೊಬೈಲ್ ನಂಬರ್, ಎಲ್ಲರೂ ಬಂದು ನಿಮ್ಮ ಹತ್ರ ಹೇಳ್ಬೋದು. ಅವಾಗ ಅದರಲ್ಲಿ ಸರಿ ಯಾವ್ದು ತಪ್ಪು ಯಾವ್ದು ನೀವು ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೋದು. ನಿಮ್ಮ ಮಕ್ಕಳು ನಿಮ್ಮ ಕಂಟ್ರೋಲ್ ಅಲ್ಲಿ ಇರ್ತಾರೆ. ಈಗ ಮತ್ತೆ ನಾವ್ ಇನ್ನೊಂದು ಏನ್ ಮಾಡ್ತಿದ್ದೀವಿ, ಲಾಸ್ಟ್ ಕರೋನಾ ಬಂದಾಗಿಂದ ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಎಲ್ಲರಿಗೂ ಸ್ಮಾರ್ಟ್ ಫೋನ್ ಕೊಡಿಸ್ತಿದ್ದೀವಿ. ಮೇಡಮ್ ಅವ್ರು ಆ ವಿಷಯದ ಬಗ್ಗೆ ಮಾತಾಡ್ತಾರೆ. ಏನಂತ, ಸ್ಮಾರ್ಟ್ ಫೋನ್ ತಗೊಂಡು ಸ್ಕೂಲ್ ಹೋದ್ಮೇಲೆ ಯಾರ ಜೊತೆ ಮಾತಾಡ್ತಾರೋ ನಮಗ್ ಗೊತ್ತಿಲ್ಲ, ಯಾರ ಜೊತೆ ಚಾಟ್ ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ನಮ್ಮ ಫೋನ್ಗಳಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಅವು ಯಾವುದಿಲ್ಲ ಆಪ್ಸ್. ಆದ್ರೆ ಯಾರ ಹೈಸ್ಕೂಲ್ ಜೊತೆಗೆ ಫೋನ್ಗಳಲ್ಲಿ ಏನಾಗ್ತಿದೆ, ಇನ್ಸ್ಟಾಗ್ರಾಮ್ ಅಂತಂದ್ರೆ ನಮ್ಗೆ ಒಳ್ಳೆ ಮಾತೆ ಆ ರೀತಿ ಕಾಲ ಬದಲಾಗಿದೆ. ದಯವಿಟ್ಟು ನಾವು ಸ್ಮಾರ್ಟ್ ಫೋನ್ ಕೊಡಿಸ್ಬಿಟ್ಟು ಸುಮ್ಮನೆ ನಂಬಾಡ್ತಾ ಬೇಡ. ಮತ್ತೆ ಆಗೇನಾಗಿತ್ತು, ಮನೆ ಕಾಲದಲ್ಲಿ ಒಂದು ಚಿಕ್ಕ ಮನೆಗೆ ಇನ್ನೊಂದು ನಾವೇನ್ ಮಾಡ್ಬಿಟ್ಟು ಪ್ರೈವಸಿ ಬೇಕು, ಅಂದ್ರೆ ಖಾಸಗಿ ತರ ನಾನು ಪ್ರೈವೇಟ್ ಆಗಿ ಚೆನ್ನಾಗಿರ್ತಕ್ಕ ಒಂದೇ ಮನೆಗೆ ತುಂಬಾ ಭಾಗದಲ್ಲಿ ಸಪರೇಟ್ ರೂಮ್ ಮಾಡ್ಬಿಟ್ಟು ತೊಂದ್ರೆ ಇಲ್ಲ, ಪ್ರೈವಸಿ ಬೇಕು ನಿಜಾನೇ. ಆದ್ರೂ ಸಹಿತ ನಾವೇನ್ ಮಾಡ್ತೀವಿ, ಮಕ್ಕಳು ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದ್ಮೇಲೆ ರೂಮ್ಗೆ ಒಂದು ಚಿಲಕ ಹಾಕೊಂಡ್ರೆ ಮೊಬೈಲ್ ಅಲ್ಲಿ ಏನ್ ನೋಡ್ತಾರೆ ನಮ್ಗೆ ಗೊತ್ತಿಲ್ಲ, ಯಾರ ಜೊತೆ ಮಾತಾಡ್ತಾರೆ ಗೊತ್ತಿಲ್ಲ. ಈ ಎಲ್ಲದ್ರ ಬಗ್ಗೆ ಸ್ವಲ್ಪ ನೀವು ಅದನ್ನ ನಾವು ಒಂದು ದಿನಕ್ಕಾಗುವಷ್ಟು ತೊಂದರೆನ ನಾವು ಅನುಭವಿಸೋದಿಲ್ಲ. ಸಮಸ್ಯೆ ಆದಾಗ ಈ ನಮ್ಮ ಜೀವನ ಹಾಳಾಗೋಗುತ್ತೆ. ನಮ್ಮ ಜೀವನ ಹೆಂಗೂ ಪರವಾಗಿಲ್ಲ, ನಮ್ಮ ಮಕ್ಕಳ ಭವಿಷ್ಯನೇ ಹಾಳಾಗುತ್ತೆ. ಅವರ ಭವಿಷ್ಯ ಚೆನ್ನಾಗಿರ್ಬೇಕು, ಅವ್ರ ಸಮಾಜದಲ್ಲಿ ಒಳ್ಳೆ ಅಧಿಕಾರಿಗಳಾಗಬೇಕು, ಒಳ್ಳೆ ಸಮಾಜದಲ್ಲಿ ಒಳ್ಳೆ ನಾಗರಿಕ ಬದುಕಬೇಕು ಅಂತಂದಾಗ ಅವ್ರನ್ನ ನಾವು ಸ್ವಲ್ಪ ನಮ್ಮ ಕಡೆ ತಗೊಂಡು ಅವ್ರನ್ನ ಸ್ವಲ್ಪ ಕಾನೂನಿಂದ ಅರಿಕೊಳ್ಳೋದು ಕರ್ತವ್ಯ. ದಯವಿಟ್ಟು ಈ ಒಂದು ಬಗ್ಗೆ ಆಶಾ ಕಾರ್ಯಕರ್ತೆಯರಿರ್ಬೋದು, ಅಂಗನವಾಡಿ ಕಾರ್ಯಕರ್ತೆಯರಿರ್ಬೋದು, ಸಾರ್ವಜನಿಕರಿರ್ಬೋದು, ಮತ್ತೆ ಎಲ್ಲಾ ಅಧಿಕಾರಿಗಳಿರ್ಬೋದು, ಎಲ್ಲರೂ ಪ್ರತಿಯೊಂದು ತಮ್ಮದೇ ಆದ ಜವಾಬ್ದಾರಿ ಇರ್ತದೆ. ಅದನ್ನ ದಯವಿಟ್ಟು ಈ ಎಲ್ಲಾ ಅಂಶಗಳನ್ನ ಪಾಲನೆ ಮಾಡಿ ಮೇಡಮ್ ಅವರು ಹೇಳಿದಾಗ ತುಂಬಾ ಖುಷಿ ಆಯ್ತು. ಮೇಡಮ್ ಅವರು
ಅವರು ಜೀವನದಲ್ಲಿ ಏನೇನು ಕೇಸ್ಗಳನ್ನ ಫೇಸ್ ಮಾಡ್ತಿದ್ದಾರೆ, ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಅದನ್ನ ಉದಾಹರಣೆ ಸಮೇತದಲ್ಲಿ ಮುಂದೆ ಇಟ್ಟು ಮಾಹಿತಿನ ಕೊಟ್ಟಿದ್ದಾರೆ. ಯಾವ್ದನ್ನ ನೆಗ್ಲೆಕ್ಟ್ ಮಾಡದೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಟ್ಟು ಎಲ್ಲೋ ಒಂದ್ ಕಡೆ ಸಮಾಜದಲ್ಲಿ ಆಗಿರುವಂತಹ ಹೆಣ್ಮಕ್ಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವೆಲ್ಲರೂ ಭದ್ರಾಗಿರೋಣ ಅಂತೇಳಿ ಮೂಲಕ ನಾನು ಹೇಳ್ತೀನಿ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸರ್ ಅವ್ರು ಬಂದು ತುಂಬಾ ಚೆನ್ನಾಗಿ ಹೇಳಿದ್ರು. ಅರ್ಥ ಆಯ್ತಪ್ಪ ಅವ್ರು ಹೇಳಿದ್ದು. ಏನ್ ಹೇಳ್ರಿ, ನಮ್ಮ ಮಕ್ಕಳ ಮೇಲೆ ನಮ್ಮ ಮಕ್ಕಳನ್ನ ಬೆಳೆಯಕ್ ಬಿಡ್ಬೇಕು, ಯಾವ ರೀತಿ ಬೆಳೆಯಕ್ ಬಿಡ್ಬೇಕು, ಯಾವ ತರ ನೋಡ್ಕೋಬೇಕು, ಫ್ರೆಂಡ್ಲಿ ಆಗಿದ್ರೆ ನಾವು ಯಾವ ರೀತಿ ಆ ಮಕ್ಕಳನ್ನ ನಾವು ಬೆಳೆಸ್ಬೋದು. ಮತ್ತೆ ನಾವ್ ಮಕ್ಳು ಆಟ ಮಾಡ್ತಾರೆ ನಿಜ, ಎಲ್ಲರೂ ಮೊಬೈಲ್ಗಳು ಕೊಡ್ತಿರ್ತೀವಿ, ಮೊಬೈಲ್ಗಳು ಕೊಟ್ಬಿಟ್ಟು ಮಗು ಯಾವ್ದೋ ಟೈಮ್ ಪಾಸ್ ಮಾಡ್ಕೊಳುತ್ತೆ, ಏನೋ ಮಾಡುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋದು ಬೇಡ. ಅದ್ರ ಮೇಲೆ ಒಂದು ಕಣ್ಣಿಟ್ಟು ನಮ್ಮ ಮಕ್ಕಳನ್ನ ಬೆಳೆಸ್ಬೇಕು. ಮತ್ತೆ ಎಲ್ಲ ಆಶಾ ಕಾರ್ಯಕರ್ತರಾಗ್ಬೋದು, ನಮ್ಮ ಅಧಿಕಾರಿಗಳಿರ್ಬೋದು, ನಮ್ಮ ಕಾರ್ಯಕರ್ತರಾಗ್ಬೋದು, ಎಲ್ಲರೂ ಒಂದು ಕಣ್ಣನ್ನ ಯಾವ ರೀತಿ ನಮ್ಮ 12 ವರ್ಷ ಅಂದ್ರೆ ನಮ್ಮ ಮಕ್ಕಳ ಬಗ್ಗೆ ಯಾವ ರೀತಿ ಗಮನ ಹರಿಸ್ಬೇಕು, ಹೋಗ್ತಾ ಬರ್ತಾ ಅನ್ನೋದ್ರ ಬಗ್ಗೆ ಸವಿವರ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಇಲಾಖೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಅರ್ಪಿಸ್ತಾ ಇದ್ವಿ. ಈಗ ನಮ್ಮ ಎಡಿ ಸರ್ ಅಂತ ಇಲ್ಲೇ ಮಾತಾಡಿ ಹಾಗೂ ವೇದಿಕೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಸಹ ನಮಸ್ಕಾರಗಳು. ಇಲ್ಲಿವರೆಗೆ ಈ ಪ್ರೋಗ್ರಾಮ್ ನಾವು ಇಷ್ಟು ಮಟ್ಟಿಗೆ ದೊಡ್ಡದಾಗಿ ಸಕ್ಸಸ್ ಆಗ್ತದೆ ಅಂದ್ಕೊಂಡಿದ್ದಿಲ್ಲ. ನಾವೆಲ್ಲ ಸೇರಿದ್ದೀರಾ, ಇಲ್ಲಿ ಎಲ್ಲರೂ ತಿಳ್ಕೊಂಡಿದ್ದೀರಾ. ನಮ್ಮ ಮೇಡಮ್ ಎಷ್ಟು ಸವಿಸ್ತಾರವಾಗಿ ಹೇಳಿದ್ರು ಅಂತ ತಮಗೆಲ್ಲ ಅರ್ಥ ಆಗಿದೆ. ನಾವು ತಿಳ್ಕೊಂಡಿದ್ದೀನಪ್ಪ, ನನ್ನ ಮನೆ ಮಾತ್ರ ನಾನು ಹೋಗಿ ಸ್ವೀಕರಿಸ್ಕೊಂಡ್ಬಿಡೋಣ, ನನ್ನ ಮಕ್ಕಳಿಗೆ ಹೇಳ್ಕೊಂಡ್ಬಿಡೋಣ, ನಾವು ಚೆನ್ನಾಗಿದ್ಬಿಡೋಣ ಅನ್ನೋ ಭಾವನೆಯಿಂದ ದಯವಿಟ್ಟು ಇಲ್ಲಿಂದ ಹೋಗಬೇಡಿ. ನೀವು ನಿಮ್ಮ ಏನು ನಮ್ಮ ತಾಲೂಕು ಕೇಂದ್ರದಲ್ಲಿ ಈ ಪ್ರೋಗ್ರಾಮ್ ನಡೆದಿದೆ, ಇಡೀ ತಾಲೂಕಿನ ಎಲ್ಲ ಪ್ರತಿನಿಧಿಗಳು ಬಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ನಿಮ್ಮ ಶಾಲಾ ಕಾಲೇಜುಗಳು ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ನಮ್ಮ ಪೀಡಿಒಗಳಿರ್ಬೋದು, ನಮ್ಮ ಆಶಾ ಕಾರ್ಯಕರ್ತರಿರ್ಬೋದು, ಇನ್ನಿತರ ಎಲ್ಲ ಅಧಿಕಾರಿಗಳಿರ್ಬೋದು, ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜು ಅಥವಾ ಪಂಚಾಯತಿ ಇಟ್ಕೊಂಡು ಎಲ್ಲಿ ಅವಕಾಶ ಸಿಗ್ತೋ ಅಲ್ಲಿ ನಮ್ಮ ಮೇಡಮ್ ಅವ್ರು ಹೇಳ್ದಂಗೆ ಈ ಒಂದು ಅರಿವು ಕಾರ್ಯಕ್ರಮನ ಮೂಡಿಸಿದ್ರೆ ನಿಮ್ಮ ಹಳ್ಳಿಗಳಿಗೆ ನಮ್ಮ ಮೇಡಮ್ ಮತ್ತು ನಮ್ಮ ಹುಡುಗಿ ನಮ್ಮ ಸಾರ್ ಹೇಳ್ತಿದ್ದಾರೆ ಅಂತೇಳಿ ನಿಮ್ಮ ಮಾತ್ರ ಅಲ್ಲಿ ನಮಗಿನ್ನ ಚೆನ್ನಾಗಿ ಅವರು ಅರ್ಥ ಮಾಡ್ಕೊಳ್ತಾರೆ. ನೀವು ಹೇಳೋದನ್ನ ಅದನ್ನ ನೀವು ಅವ್ರಿಗೆ ಅರಿವು ಮೂಡಿಸಿ ಈ ಒಂದು ಮಕ್ಕಳು ದಾರಿ ತಪ್ಪನ್ನ ತಡಿತೀರಾ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ತಿಳಿಸ್ತಾ, ಇನ್ನೊಂದು ಎಕ್ಸಾಂಪಲ್ಲು ನಮ್ಮ ಕರ್ನಾಟಕ ಮೇಡಮ್ ಹೇಳಿದ್ರು ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿ ಇದೆ ಅಂತೇಳಿ. ಕಾನೂನು ಎಲ್ಲ ಕಡೆ ಒಂದೇನೆ, ಆದರೆ ಅದ್ರ ಬಳಕೆ ಅಥವಾ ಅದ್ರ ಮೇಲೆ ಪರಿಣಾಮ ಬೀರೋದು ಸ್ವಲ್ಪ ವ್ಯತ್ಯಾಸ ಇರ್ತಿದೆ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ 20 days ಬ್ಯಾಕು ಮೇಡಮ್ ಅವ್ರಿಗೆ ಗೊತ್ತು, ನಮ್ಮ PSS ಅವ್ರಿಗೆ ಗೊತ್ತು, ನನಗೂ ಗೊತ್ತು. ನಾವು ನೋಡೇ ಹೆಚ್ಚು ಕಡಿಮೆ ಅಟೆಂಡ್ ಮಾಡಿದ್ವಿ. ಸೇಮ್ ಒಂದು ಮಗು ಬರುತ್ತೆ, 16 ವರ್ಷ, 4 ತಿಂಗಳು ಪ್ರೆಗ್ನೆನ್ಸಿ. ಇಲ್ಲಿ ಮಡಕ್ಷರದಲ್ಲಿ ಅದು ಇನ್ಸಿಡೆಂಟ್ ಪೂರ್ತಿ ನಡೆದಿರೋದು. ಏನ್ಕೋ ಬಂದರೆ ಏನ್ಕೋ ಚೆಕ್ ಮಾಡಿಸ್ತಾರೆ, ಹೊಟ್ಟೆ ನೋವು ಬಂದಾಗ ಪ್ರೆಗ್ನೆನ್ಸಿ ಇರ್ತಾರೆ, ಮತ್ತೆ ವಾಪಸ್ ಹೋಗ್ತೀವಿ ಅಂತ ಡಾಕ್ಟ್ರಿಗೆ ಗೊತ್ತಾಗುತ್ತೆ, ನಮಗೆ ತಿಳಿಸ್ತಾರೆ. ನಾವು ಪೂರ್ತಿ ಇಡೀ ಪೊಲೀಸ್ ಇಲಾಖೆ CDP ಮೇಡಮ್ ಎಲ್ಲ ಅದ್ರ ಬಗ್ಗೆ, ಯಾಕೆಂದರೆ ಒಂದು ದೊಡ್ಡ ನಮ್ಮ 3-4 ಕೊಟ್ಟಿಗೆ ಮರ್ಡರ್ ಆಗಿವೆ ಅನ್ನೋ ಲೆವೆಲ್ಗೆ ಅದ್ರ ಬಗ್ಗೆ ಹೋಗ್ತೀವಿ ನಾವು. ಅಂದರೆ ಅದ್ರ ಬಗ್ಗೆ ಅಷ್ಟು ಕೇರ್ ತೊಗೊತೀವಿ, ಬರ್ತೀವಿ, ಅವ್ರನ್ನ ಸೆಕ್ಯೂರ್ ಮಾಡಿದ್ವಿ, ಕುಟುರಿಸ್ಕೊಂಡು ಊಟ ತಿಂಡಿ ವ್ಯವಸ್ಥೆ ಮಾಡಿ ಸಮಾಧಾನ ಮಾಡಿ ಎಲ್ಲೇ ಏನೇನು ನಡೆಯುತ್ತೆ ಅಂತ ಎಲ್ಲ ಕೇಳ್ತೀವಿ. ಕೇಳಿದಾಗ ಪೂರ್ತಿ ಮಡಕ್ಷರ ಅಲಿಮೆಂಟ್ಸಲ್ಲಿ ನಡೆದಿರೋ ವಿಚಾರ ಬರುತ್ತೆ. ನಾವು ಪೊಲೀಸ್ ಎಸ್ಕಾರ್ಟ್ ಹಾಕಿ ಅಲ್ಲೇ ಸರ್ಕಲ್ ಇನ್ಸ್ಪೆಕ್ಟರ್ ಮುಂದೆ ತಾಂಡು ಪ್ರೊಡ್ಯೂಸ್ ಮಾಡ್ತೀವಿ. ಪೊಲೀಸ್ ಎಸ್ಕಾರ್ಟ್ ಸತ್ತು ಏನೋ ಒಂದು ಲೇಡಿ ಪೊಲೀಸರು, ಜೆಂಟ್ಸ್ ಪೊಲೀಸರು, ಅವ್ರ ಪೇರೆಂಟ್ಸು, ಇವ್ರನ್ನ ಕೂಡ ಎಲ್ಲರನ್ನೂ ಹಾಕ್ಬಿಟ್ಟು ಒಂದು ವೆಹಿಕಲ್ ಮಾಡಿ ತಾಂಡೋಗಿ ಅವ್ರ ಮುಂದೆ ಬಿಟ್ಟರೆ ನಮಗೂ ಅಲ್ಲಿಗೂ ವ್ಯತ್ಯಾಸ ಒಂದು ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಅದರೊಳಗೆ ಕಾನೂನು ಎಲ್ಲ ಕಡೆನೂ ಒಂದೇನೆ, ಸೆಕ್ಷನ್ನು ಒಂದೇನೆ, ಬಳಕೆ ಬೇರೆ ಬೇರೆ ರೀತಿ ಇರ್ತಿದ್ದಾರೆ. ನಮ್ಮಲ್ಲಿ ಇಷ್ಟು ಕೇರ್ ತಗೊಂಡು ನೋಡಿ ಮೇಡಮ್ ಬಿಡುವಿಲ್ಲದ ಸಮಯದಲ್ಲಿ ಅವ್ರಿಗೆ ಇವತ್ತು ಕೆಲಸ ಇರುತ್ತೆ. ಆದ್ರೂ ಈ ಅವೇರ್ನೆಸ್ ಮುಗಿಸಿ ನಮ್ಮಲ್ಲಿ ಅದರೊಳಗೆ ಪಡ್ಕೆ ಮಾಡಿಕೊಂಡು ನಮ್ಮ ಸಬ್ಸ್ಕ್ರೈಬರ್ ಬಂದಂಥದ್ದು ಮೇಡಮ್ ಅವ್ರು ಬಂದಂಥದ್ದು ಈ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡಬೇಕು ಎಲ್ರಿಗೂ, ನಮಗೂ. ಯಾಕೆಂದರೆ ಈಗ ಅವ್ರು ಹೇಳಿದ ಪಾಯಿಂಟ್ಸು ನಾನು 16 ಪಾಯಿಂಟ್ಸು ಕ್ಯಾಚ್ ಮಾಡ್ಕೊಂಡಿದ್ದೀನಿ. ನಾನು ಈ ಅವೇರ್ನೆಸ್ ಪ್ರೋಗ್ರಾಮ್ ಮೂಡಿಸೋದ್ರ ವಿಚಾರದಲ್ಲಿ ಹೆಚ್ಚು ಕಡಿಮೆ ವರ್ಷಕ್ಕೆ ಒಂದು 20-30 ಶಾಲಾ ಕಾಲೇಜಿಗೆ ಹೋಗ್ತೀನಿ. ನಾನು ಎಲ್ಲಿ ನನ್ನ ಫೀಲ್ಡ್ ಸಿಸ್ಟಮ್ ಗೊತ್ತಿರುತ್ತೆ ಆ ಸಿಸ್ಟಮಲ್ಲಿ ಓದೋದು ಕೂಡ ನಾವು ಒಂದು ಸ್ಕೂಲ್ ಆಯ್ಕೆ ಮಾಡ್ಕೊಂಡು ಅಲ್ಲಿ ಹೆಣ್ಮಕ್ಳು ಎಷ್ಟು ಜನ ಇದ್ದಾರೆ, SLC ಮಕ್ಕಳು ಒಂದು 50 ಜನ ಸಿಗ್ತಾರ, ಅಲ್ಲಿ 50 ಜನಕ್ಕೆ ನಾವು ಅರಿವು ಮೂಡಿಸಿದ್ರೆ ಒಂದು 10-20 ಮಕ್ಕಳು ಕೇಳ್ಕೊಳ್ತಾವ. ಈ ಒಂದು ವಿಚಾರನ ಅವ್ರಿಗೆ ಎಷ್ಟು ನಾವು ಮನಸ್ಸಿಗೆ ತುಂಬೋದು ಅಷ್ಟು ಖುಷಿ ಕೊಡ್ತೀವಿ. ಆ ಒಂದು ಎಷ್ಟು ಕಡೆ ಸಕ್ಸಸ್ ಆಗಿದೆ. ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ನಮ್ಮ ವಡಗೇರಿನಲ್ಲಿ ಒಂದು ಕಾನೂನು ಅರಿವು ಶಿಬಿರ ಮಾಡೋದು ಮೇಡಮ್. ನಮ್ಮ ನ್ಯಾಯಶೀಲರು ಪಕ್ಕದಲ್ಲಿದ್ದು ಯಾವುದೋ ಒಂದು ತಂದೆನ ಮಕ್ಕಳು ಕಾರಣ ಹೊರಗಡೆ ಎಲ್ಲೋ
ನನಗೆ ನನ್ನ ಮನೆಗೆ ಬೇಡ ಅಂತ ಬೆಂಗಳೂರೇ ಬಿಟ್ಟಿರ್ತಾರೆ ತಂದೆನ. ನಾವೊಂದು ವೃದ್ಧಾಶ್ರಮ ಮಾಡಿದ್ವಿ. ಆ ವೃದ್ಧಾಶ್ರಮದಲ್ಲಿ ಯಾರ್ಯಾರು ಇದ್ದಾರೆ, ಯಾವ ಥರ ಇದ್ದಾರೆ ಅನ್ನೋದನ್ನ, ಯಾವ ಟೈಪು ಬಂದಲ್ಲಿ ಅವ್ರು ಕಷ್ಟ ಹೇಳ್ಕೊಂಡು ಇದ್ದಾರೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ದಕ್ಕೆ ನಮ್ಮ ಮನಸ್ಸಲ್ಲಿ ಹತ್ತಿದ್ದಕ್ಕೆ ಅದನ್ನ ಅಲ್ಲಿ ನಮ್ಮ ಮ್ಯಾಜಿಸ್ಟ್ರೇಟ್ ಮುಂದಗಡೆ ವಿಚಾರ ಮಾಡಿದ್ದಕ್ಕೆ ಆತನ ಆ ಮಕ್ಕಳಿಗೆ ಇಬ್ಬರಿಗೂ ಅರಿವಾಗಿ ಆ ಮಕ್ಕಳು ಅವತ್ತು ಅವ್ರಿಗೆ ಇದೋ ಏನೋ ಗೊತ್ತಿಲ್ಲ ಅದು ಬಂದು ಕೂತಿದ್ದಾರೆ ಆ ಪ್ರೋಗ್ರಾಮ್ಗೆ ಅರಿವಾಗ್ಬಿಟ್ಟು ಬೆಂಗಳೂರು ಹೋಗಿ ತಂದೆ ಕರ್ಕೊಂಡ್ಬಂದು ನಮ್ಮ ಸಾಹೇಬ್ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಸರ್ ನಮ್ಮ ತಪ್ಪಿನ ಅರಿವಾಯಿತು, ನಮ್ಮ ತಂದೆನ ಕರ್ಕೊಂಡ್ಬಂದಿದ್ದು ಸರ್ ಅಂತ ಹೇಳಿ ಇಲ್ಲಿ ಮ್ಯಾಜಿಸ್ಟ್ರೇಟ್ ಕರ್ಕೋಗಿ ಅವ್ರ ಮುಂದೆ ಇಬ್ಬರು ತಪ್ಪಾಯಿತು, ನಮ್ಮ ತಂದೆ ಅದು ಬಿಟ್ಟಿದ್ದು ಅಂತ ಕೇಳ್ಕೊಂಡು ತಂದೆನ ಮನೆಗೆ ಕರ್ಕೊಂಡು ಉದಾಹರಣೆ ಲಾಸ್ಟ್ ಇಯರ್ ನಡೆದಿದೆ. ಇದೇ ವಡಗೆರೆ ಗ್ರಾಮದಲ್ಲಿ. ನಿಮ್ಗೆ ಗೊತ್ತಿರಬೇಕು ಯಾರನ್ನ ವಡಗೆರೆ ಗ್ರಾಮದಿದ್ರೆ. ಹಾಗಾಗಿ ಈ ಥರ ಕಾರ್ಯಕ್ರಮಗಳು ಅನೇಕ ಮಾಡ್ತಿರೋದು ಭಾಳ ಒಳ್ಳೆಯದು. ನೀವು ದಯವಿಟ್ಟು ನಮಗೆಲ್ಲ ಅರ್ಥವಾಗಿದೆ, ನಮ್ಮ ಮನೆ ಬಿಗಿ ಮಾಡ್ಕೊಳ್ಳೋಣ ಅಂತ ಹೋಗಬೇಡಿ. ನಿಮ್ಮಿಂದ ಇಡೀ ತಾಲೂಕಿಗೆ ಹೋಗುತ್ತೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಾರೆ ಎಲ್ಲರಿಗೂ ಹೋಲಿಸಿ ನಾನು ಮಾಡ್ತೀನಿ. ಈ ಕಾರ್ಯಕ್ರಮ ಕೇಳಿರುವಂಥ ಎಲ್ಲರೂ ನಮ್ಮ ಅಕ್ಕಪಕ್ಕದ ಮಕ್ಕಳಿಗೆ ಇರ್ಬೋದು, ಜನಗಳಿಗೆ ಇರ್ಬೋದು, ಇದ್ರ ಬಗ್ಗೆ ಅರಿವು ಮೂಡಿಸಿ ಎಲ್ಲನ ಒಳ್ಳೆಯ ರೀತಿಯಲ್ಲಿ ಬೆಳೆಸೋಣ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ಇಲಾಖೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅನೇಕ ಅಂದರೆ ನಮ್ಮ ಮನಸ್ಸಲ್ಲಿ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದು ಅನೇಕ ಉದಾಹರಣೆಗಳು ಕೊಟ್ಟು ಅವ್ರು ಅನುಭವಿಸಿರೋದಂಥ ಉದಾಹರಣೆಗಳು ಕೊಟ್ಟು ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಅವರಿಗೆ ನಮ್ಮ ಇಲಾಖೆ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ವಂದನೆಗಳು ಅರ್ಪಿಸಿದೆ. ಅದೇ ರೀತಿ ವೇದಿಕೆ ಮೇಲಿರೋ ಎಲ್ಲ ಗಣ್ಯರು ಸಹ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಇಲಾಖೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ವೇದಿಕೆ ಕಾರ್ಯಕ್ರಮ ಒಂದೆಲ್ಲ, ನೀವು ಸಹ ಸಾವಧಾನವಾಗಿ ಸೆಕೆ ಗಾಳಿ ಒಂದೆರಡು ಫ್ಯಾನ್ ಓಡ್ತಾ ಒಂದೆರಡು ಫ್ಯಾನ್ ಓಡ್ತಾ ಇಲ್ಲ ಆದರೂ ಸಹ ಸೆಕೆ ಆದರೂ ಸಹ ಒಂದು ಚೂರು ಗಲಾಟೆ ಮಾಡಿದಾಗ ಎಲ್ಲ ನಿಮ್ಮ ತಿಳಿಸ್ಕೊಟ್ಟಂಥ ವಿಷಯಗಳನ್ನೆಲ್ಲ ತಿಳ್ಕೊಂಡಿದ್ದೀರಿ. ನೀವು ನಿಮ್ಮ ಅಂದರೆ ನಿಮ್ಮ ಕಳಿವಾಗಿ ಇದನ್ನು ಬಳಸ್ಕೋಬೇಕು. ಮತ್ತು ನೀವು ಸಹ ತುಂಬ ಸಹಕಾರ ಕೊಟ್ಟಿದ್ದೀರಿ ಅಂತ ಹೇಳಿದ ಸಮಯಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ನಿಮಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಎಲ್ಲರಿಗೂ ವಂದನೆಗಳನ್ನು